ಇವತ್ತಿನ ಕರೆಂಟ್ ಅಫೇರ್ಗೆ ಸ್ವಾಗತ. ನಾನು ನಿಮ್ಮ ಕಾರ್ತಿಕ್ ಕುಂದರ್. ಇವತ್ತಿನ ವಿಷಯ ಬೇಕಾಬಿಟ್ಟಿ ಕರಾವಳಿಗರ ಬಗ್ಗೆ, ತುಳುನಾಡಿನ ಬಗ್ಗೆ ಅಥವಾ ದಕ್ಷಿಣ ಕನ್ನಡದ ಬಗ್ಗೆ ಹೇಳಿಕೆಗಳನ್ನು ನೀಡ್ತಾ ಇರುವಂಥದ್ದು. ಯಾವನೋ ಓರ್ವ ಕೇಸರಿ ಶಾಲುಗಳನ್ನು ಧರಿಸ್ಕೊಂಡು ಅಥವಾ ಕರ್ನಾಟಕದ ಶಾಲುಗಳನ್ನು ಧರಿಸಿಕೊಂಡು ನಾನು ಕನ್ನಡ ಪರ ಹೋರಾಟಗಾರ ಅಂತ ಹೇಳ್ಕೊಳ್ತಾನೆ, ತುಳು ಭಾಷೆಗೆ ಅವಾಚ್ಯ ಪದಗಳಲ್ಲಿ ಬೈತಾನೆ, ನಿಂದಿಸ್ತಾನೆ, ಅಥವಾ ಕರಾವಳಿಗರ ಸಂಸ್ಕೃತಿ ಆಚಾರ ವಿಚಾರಗಳೇ ಸರಿ ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ಕನ್ನಡ ಪರ ಹೋರಾಟಗಾರರು ನಾವು ಹೋರಾಟವನ್ನ ಮಾಡ್ತೇವೆ ಅಂತ ಹೇಳ್ಕೊಂಡು ಕರಾವಳಿ ಬಗ್ಗೆ ಇವರು ಸಾಸಾರ ಭಾವನೆಯನ್ನು ತೋರಿಸ್ತಾ ಇರುವಂತದ್ದು. ಇದರ ಜೊತೆಯಲ್ಲಿಯೇ ರಾಮಲಿಂಗಾರೆಡ್ಡಿ ಅವರು ಮಾತಾಡ್ತಾ ತಿಳಿಸ್ತಾರೆ, ದಕ್ಷಿಣ ಕನ್ನಡ ಜಿಲ್ಲೆ ನಾನು 2 ವರ್ಷದ ಹಿಂದೆ ನಾನು ಗೃಹ ಸಚಿವರಾಗಿದ್ರೆ ಭಯೋತ್ಪಾದಕರ ಕಾರ್ಖಾನೆಯನ್ನು ಮುಚ್ಚುತ್ತಾ ಇದ್ದೆ ಅಂತ ಹೇಳ್ತಾರೆ. ಹಾಗಾದ್ರೆ ಏನು ಕರಾವಳಿ ಅನ್ನುವಂಥದ್ದು ಭಯೋತ್ಪಾದಕರ ಕಾರ್ಖಾನೆಯ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಅದರ ಜೊತೆಯಲ್ಲಿಯೇ ಇವತ್ತು ಮಧು ಬಂಗಾರಪ್ಪರವರು ಕೂಡ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಅನ್ನುವಂಥ ವಿಚಾರಗಳು ತಿಳಿದು ಬರ್ತಾ ಇದೆ. ಹೊಡೆಯುವವರ ಚಾಳಿ ಇರುವುದು ಕರಾವಳಿಗರಿಗೆ ಅನ್ನುವಂಥ ಅರ್ಥದಲ್ಲಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಅನ್ನುವಂತಹ ವಿಚಾರವು ಕೂಡ ಇದೀಗ ಬಹಳ ಚರ್ಚೆಯಲ್ಲಿ ಇರುವಂಥದ್ದು. ಸೊ ಒಟ್ಟಾರೆಯಾಗಿ ಇವರೆಲ್ಲರಿಗೂ ಕೂಡ ಕರಾವಳಿಯ ಬಗ್ಗೆ ಏನು ಗೊತ್ತಿದೆ? ಬೆಂಗಳೂರಿನಲ್ಲಿಯೋ ಧಾರವಾಡದಲ್ಲಿಯೋ ಬೇರೆ ಬೇರೆ ಕಡೆಗಳಲ್ಲಿ ಕುಳಿತುಕೊಂಡು ಎಸಿ ರೂಮ್ನಲ್ಲಿ ಕುಳಿತುಕೊಂಡು ಕರಾವಳಿ ಬಗ್ಗೆ ಅಷ್ಟು ಸಾತ್ಸಾರವಾಗಿ ಮಾತಾಡುವಷ್ಟು ಸುಲಭ ಅಂತ ಎಣಿಸ್ಕೊಂಡಿದ್ದಾರಾ? ಹೇಗೆ ಕರಾವಳಿಗರ ಬಗ್ಗೆ ಅವರಿಗೇನು ಗೊತ್ತಿದೆ ಅನ್ನುವಂತ ಪ್ರಶ್ನೆ. ಸೊ ನಾವಿದೀಗ ಒಕ್ಕೊರಲಿಂದ ಧ್ವನಿಯನ್ನ ಕೂಡಿಸಬೇಕಾಗಿದೆ. ನಿಮ್ಮ ಕರೆಗಳನ್ನ ಕೂಡ ನಾನು ಸ್ವೀಕರಿಸ್ತೇನೆ. ಈ ಕುರಿತಾಗಿ ನನ್ನೊಟ್ಟಿಗೆ ಮಾತಾಡ್ಲಿಕ್ಕೆ ಕರಾವಳಿಯ ಬಗ್ಗೆ ಆಗಿರ್ಲಿ ಅಥವಾ ಇಲ್ಲಿನ ಆಚರಣೆಗಳ ಬಗ್ಗೆ ಆಗಿರ್ಲಿ ಬಹಳ ನಾಲೆಡ್ಜ್ ಇರ್ತಕ್ಕಂಥವ್ರು ಅಥವಾ ಇದಕ್ಕೆ ಕರಾವಳಿಯಲ್ಲಿ ಹುಟ್ಟಿನಿಂದಲೂ ಕೂಡ ಇದುವರೆಗೆ ಕರಾವಳಿಯಲ್ಲಿ ಇರುವಂತಹ ದಯಾನಂದ ಶೆಟ್ಟಿ ಅವರು ನನ್ನೊಟ್ಟಿಗಿದ್ದಾರೆ. ದಯಾನಂದ ಶೆಟ್ಟಿ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಯಲ್ಲೇ ಕಾರ್ಮಿಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಉಡುಪಿ ಭಾಗದವರು ಮತ್ತು ರಾಜಕೀಯ ಮುಖಂಡರು ಆಗಿರ್ತಕ್ಕಂತಹ ರವಿ ಶೆಟ್ಟಿ ಅವರು ನಮ್ಮೊಟ್ಟಿಗಿದ್ದಾರೆ. ರವಿ ಶೆಟ್ಟಿ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಯಾನಂದ ಶೆಟ್ಟಿ ಅವರಲ್ಲಿ ಸರ್, ಏನಿದು ಈ ಕರಾವಳಿಯ ಬಗ್ಗೆ ಏನೇನೋ ಮಾತಾಡ್ತಾ ಇದ್ದಾರೆ. ತುಳು ಅಂತ ಹೇಳಿದ್ರೆ ಸರಿ ಇಲ್ಲ ಅಂತ ಹೇಳ್ತಾರೆ. ಇನ್ಯಾವನು ಒಬ್ಬ ಕರಾವಳಿಗರ ಸುದ್ದಿಗೆ ನಾವು ಬರುವುದೇ ಇಲ್ಲ, ಅವರು ಸ್ಟ್ರೈಕ್ಗಳಲ್ಲಿ ಬಂದ್ಗಳನ್ನ ಮಾಡುವುದೇ ಇಲ್ಲ ಅಂತ ಹೇಳ್ತಾರೆ. ಏನ್ ಬೇಕಾಬಿಟ್ಟಿ ಹೇಳಿಕೆಗಳನ್ನ ಕರಾವಳಿ ಬಗ್ಗೆ ಕೊಡ್ತಾ ಹೋಗ್ತಾರಲ್ಲ, ಇವರು ಏನಂತ ಎಣಿಸ್ಕೊಂಡಿದ್ದಾರೆ ಅಥವಾ ಅವರಿಗೆಲ್ಲ ಕರಾವಳಿ ಬಗ್ಗೆ ಏನು ಗೊತ್ತಿದೆ ಅನ್ನುವಂತ ಪ್ರಶ್ನೆ ನಮ್ಮಲ್ಲಿ. ತಮ್ಗೇನ್ ಅನ್ಸುತ್ತೆ ಸರ್ ಇದನ್ನೆಲ್ಲ ನೋಡಿದ್ರೆ? ಇಲ್ಲ, ಕರಾವಳಿಯ ಬಗ್ಗೆ ಗೊತ್ತಿಲ್ಲದವರು ಏನು ಮಾತಾಡ್ತಾ ಇದ್ದಾರೆ. ಅವರು ಒಂದು ರೀತಿಯಲ್ಲಿ ಕರಾವಳಿಯವರನ್ನು ಅವಮಾನಿಸ್ತಾ ಇದ್ದಾರೆ ಅಂತ ನಾವು ಹೇಳಬೇಕಾಗುತ್ತೆ. ಕರಾವಳಿಯ ಸಂಸ್ಕೃತಿ ಮತ್ತು ಕರಾವಳಿಯ ನಂಬಿಕೆ ಮತ್ತು ಆಚರಣೆಗಳು ವಿಶ್ವದಲ್ಲಿ ಅದು ಆಧರಣೆಯನ್ನು ಪಡೆದಿದೆ. ಮತ್ತು ಕರಾವಳಿಗರು ಇಡೀ ಭಾರತದಲ್ಲಿ ಮಾತ್ರ ಅಲ್ಲ, ವಿಶ್ವದಲ್ಲಿ ಕೂಡ ಖ್ಯಾತಿಯನ್ನು ಪಡೆದವರಿದ್ದಾರೆ. ನಮ್ಮ ಭಾರತದ ಕೀರ್ತಿಯನ್ನು ವಿಶ್ವದಂತ ಹರಡಿದರಲ್ಲಿ ಕರಾವಳಿಯವರಿದ್ದಾರೆ. ಕರಾವಳಿಯವರು ಸಣ್ಣ ಪುಟ್ಟಂಥ ಏನು ಲೆಕ್ಕಕ್ಕೆ ಬಾರದಂಥ ಈ ಸ್ಟ್ರೈಕ್ಗಳಿಗೆ ಕರಾವಳಿಯವರು ಹೋಗೋದಿಲ್ಲ. ಅವರಿಗೇನು ಬುದ್ಧಿವಂತರಿದ್ದಾರೆ. ಯಾಕಂತ ಹೇಳಿದ್ರೆ ಇಡೀ ಕರಾವಳಿಯ ಎಜುಕೇಷನ್ ಮಟ್ಟ ಏನಿದೆ, ನಮ್ಮ ಶೈಕ್ಷಣಿಕ ಮಟ್ಟ ಉಂಟಲ್ಲ, ಅವರಿಗೆ ಕಂಡು ಬಂದಂತೆ ಬಹಳಷ್ಟು ನಾವು ಎತ್ತರದಲ್ಲಿದ್ದೀವಿ. ಮತ್ತು ನಾವು ಅಂಥವ್ರು ಮಾತಾಡುವ ಮಾತನ್ನು ಕೂಡ ನಾವು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ನಮಗೆ ಏನಂತ ಗೊತ್ತಿದೆ. ಇಲ್ಲಿ ಕರಾವಳಿಯವರು ಬುದ್ಧಿವಂತರು ಆಗಿರುವುದರಿಂದಲೇ ಕರಾವಳಿಗೆ ಇಷ್ಟು ಮುಂದೆ ಬರೆದಿದೆ. ಇಡೀ ನಮ್ಮ ನಂಬರ್ 1 ಈಗ ನೋಡಿ, ಉಡುಪಿ ಕೂಡ ಕ್ಲೀನ್ಸ್ ಇದರಲ್ಲಿ ಮೊನ್ನೆ ಇಡೀ ದೇಶದ ಮಟ್ಟದಲ್ಲಿ 1ನೇ ಸ್ಥಾನ ಬಂದಿದೆ. ಅಂತ ಹೇಳಿದ್ರೆ ನಾವು ಏನು ಬೇಕೋ ಅದರ ಬಗ್ಗೆ ಮಾತ್ರ ಮಾತಾಡ್ತೇವೆ. ವಿಚಾರ ನಮಗೆ ಅಗತ್ಯವಿಲ್ಲದ ವಿಚಾರದ ಬಗ್ಗೆ ಕರಾವಳಿಯರು ಮಾತಾಡೋದಿಲ್ಲ. ಹಾಗಾಗಿ ಕರಾವಳಿಯರ ಬಗ್ಗೆ ಏನೂ ಗೊತ್ತಿಲ್ಲದೆ ಮೇಲೆ ಅವರು ಏನು ಅಲ್ಲಿ ಮಾತಾಡ್ತಾ ಇದ್ದಾರೆ ಅದು ಖಂಡಿತವಾಗಿಯೂ ಖಂಡನೀಯ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇವರು ಆ್ಯಕ್ಚುಲಿ ಅಲ್ಲಿ ಮಾತಾಡುವ ಮೂಲಕ ಇವರು ಒಂದು ಮಾನಸಿಕ ಭಯೋತ್ಪಾದನೆಯನ್ನು ಹುಟ್ಟಾಕ್ತಾ ಇದ್ದಾರೋ ಏನೋ ಅಂತ ಅನಿಸ್ತಾ ಇದೆ. ಇದು ಭಯೋತ್ಪಾದನೆಗಿಂತಲೂ ಈ ಮಾನಸಿಕ ಭಯೋತ್ಪಾದನೆ ಉಂಟಲ್ಲ, ಹುಟ್ಟಾಕುವುದುಂಟಲ್ಲ, ಅದು ಬಹಳಷ್ಟು ಕೆಟ್ಟ ಪರಿಣಾಮವನ್ನು ಸಮಾಜದ ಮೇಲೆ ಬೀಳ್ತಾ ಇದೆ. ನಮ್ಮ ನಾಯಕರುಗಳು ಮಾತಾಡುವಾಗ ಸ್ವಲ್ಪ ಅದರ ಬಗ್ಗೆ ಬಹಳಷ್ಟು ತಿಳ್ಕೊಳ್ಬೇಕಾಗ್ತದೆ. ಅವರಿಗೆ ಜವಾಬ್ದಾರಿ. ನಮ್ಮ ನಾಯಕರು ಅಂತ ಹೇಳಿದ್ರು ಕೂಡ ತಪ್ಪಾಗ್ತದ ಅಂತ ಹೇಳಿ ಇವರೆಲ್ಲೋ ಒಂದು ಕಡೆ ಬೆಂಗಳೂರನ್ನ ಮಾತ್ರ ಅಥವಾ ಕೆಲವು ಭಾಗವನ್ನ, ಕರ್ನಾಟಕದ ಕೆಲವು ಭಾಗವನ್ನ ಮಾತ್ರ ನೋಡಿರ್ತಾರೆ. ಕರಾವಳಿ ಅಂತ ಹೇಳಿದ್ರೆ ಇವರಿಗೆ ಸಾಸಾರದ ಭಾವನೆ, ಕೇವಲ ಕೋಮು ದ್ವೇಷಗಳನ್ನ ಅಥವಾ ಕೋಮು ಗಲಭೆಗಳನ್ನ ಮಾಡಿದಾಗ ಮಾತ್ರ ಕರಾವಳಿಗೆ ಬಂದು ಹೋಗುದು ಮಾತ್ರ ಇಂಥವರಿಗೆ ಗೊತ್ತಿರುವಂತದ್ದು. ಇವರ ರಾಜಕೀಯ ಲಾಭಗಳಿಗೆ ನಾನು ರವಿ ಶೆಟ್ಟರಲ್ಲಿ ಬರ್ತೇನೆ. ಬಹುಶಃ ತಾವು ಕೂಡ ರಾಜಕಾರಣಿ ಆಗ್ಲಿಕ್ಕೆ ಹೊರಟಿದ್ದೀರಿ. ನಿಮ್ಮ ರಾಜಕೀಯ ಲಾಭಗಳಿದ್ರೆ ರಾಜಕೀಯವಾಗಿ ಕೆಸರೆರಚಾಟ ಬಹುಶಃ ಈ ಹಿಂದಿನಿಂದಲೂ ಕೂಡ ಇದೆ. ಸ್ವಾತಂತ್ರ್ಯದ ನಂತರ ಈ ರಾಜಕೀಯದ ಕೆಸರೆರಚಾಟಗಳು ನಿರಂತರವಾಗಿ ಆಗ್ತಾ ಇದೆ. ಅದ್ರ ನಡುವಿನಲ್ಲಿ ಕರಾವಳಿಯ ಹೆಸರನ್ನ ತಕೊಂಡು ಬಂದು ಕರಾವಳಿಯೇ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಒಬ್ಬರು ಹೇಳ್ತಾರೆ, ಒಬ್ಬ ರಾಜಕಾರಣಿ ಹೇಳ್ತಾರೆ ಭಯೋತ್ಪಾದಕರ ಕಾರ್ಖಾನೆ ಕರಾವಳಿ ಅಂತ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ ಹೊಡೆಯುವ ಚಾಳಿ ಇರುವುದು ಕರಾವಳಿಗರಿಗೆ ಮಾತ್ರ ಅಂತ ಹೇಳಿ. ಕರಾವಳಿಯ ಆಚಾರ ವಿಚಾರಗಳ ಬಗ್ಗೆ ಅವ್ರಿಗೆ ಏನು ಗೊತ್ತಿದೆ ಅನ್ನುವಂಥದ್ದು. ಸರ್, ನಾನು ಮೊದಲಿಗೆ ಹೇಳ್ತಾ ಇದ್ದೇನೆ, ರಾಜಕೀಯ ವ್ಯಕ್ತಿ ಅಂತ ಹೇಳಿದರೆ ಅದಕ್ಕೊಂದು ಸ್ಪಷ್ಟನೆ. ರಾಜಕೀಯ ವ್ಯಕ್ತಿ ನಿಜ,
ಆದರೆ ನಾನೊಬ್ಬ ಹೋರಾಟದ ರಾಜಕೀಯ ವ್ಯಕ್ತಿ. ಅಂದರೆ ಹೋರಾಟ ಮತ್ತು ನಮ್ಮ ತನನ್ನು ಮೊದಲು ಉಳಿಸೋದ್ರಲ್ಲಿ ಹೆಚ್ಚಿನ ಒಂದು ಪ್ರಾಧಾನ್ಯತೆ ವಹಿಸ್ತವನು. ಬೈಂದೂರಿಂದ ಜೆಡಿಎಸ್ ಅಂತ ಹೇಳ್ತಾ ಇದ್ದೀರಿ, ನಿಮ್ಮದೇ ಜೆಡಿಎಸ್ ನ ಖಂಡಿತವಾಗಿಯೂ ಅವರು ಹೇಳಿಕೆ ಕೊಟ್ಟಿರುವವರು ಯಾರು ಅಲ್ಲ ಸರ್. ಖಂಡಿತವಾಗಿಯೂ ಹೇಳ್ತೇನೆ, ಕರಾವಳಿ ಮತ್ತು ಆಯಾಯ ಭಾಗಕ್ಕೆ ಯಾವುದೇ ಭಾಗ ಆಗಿರ್ಬೋದು, ಕರಾವಳಿ ಆಗಿರ್ಬೋದು ಅಥವಾ ಮೇಲ್ಪ್ರದೇಶ ಆಗಿರ್ಬೋದು, ಯಾವುದೇ ಜಾಗಕ್ಕಾಗಲಿ ಒಂದು ಅವಮಾನ ರೀತಿಯಲ್ಲಿ ಯಾರೇ ಹೇಳಿದರೂ ಅದು ತಪ್ಪೇ. ಅದು ಬೇರೆ ನಮ್ಮ ಕರಾವಳಿ ವಿಷಯದಲ್ಲಿ, ನಮ್ಮ ಕರಾವಳಿ ವಿಷಯ ಅಂತ ಹೇಳಿದರೆ, ನಮ್ಮ ಕರಾವಳಿ ವಿಷಯದಲ್ಲಿ ಹೇಳಿದರೆ ಅದು ನೇರವಾಗಿ ನಮಗೆ ಮಾಡಿದ ಒಂದು ಅವಮಾನ. ಇದರಲ್ಲಿ ಯಾರು ಹೇಳಿದರೂ ಅದು ತಪ್ಪೇ. ಆದರೆ ಹೇಳಿದ ರೀತಿ ವ್ಯಾಖ್ಯಾನಗಳು ಯಾವ ರೀತಿ ಇದೆಯೋ ಅದು ಗೊತ್ತಿಲ್ಲ, ಯಾಕಂದರೆ ನಾವು ಸ್ಪಷ್ಟತೆಯಿಂದ ಕೇಳದೇ ಇರೋದ್ರಿಂದ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಕರಾವಳಿ ವಿರುದ್ಧವಾಗಿ ಇದು ಈಗ ಅಲ್ಲ, ಮೊದಲಿಂದ ಆಗಿದ್ರೂ ಇರ್ಬೋದು. ನಮ್ಮ ವಾಟಾಳ್ ನಾಗರಾಜ್ ಅವರು ಹೇಳ್ತಾರೆ, ಕರಾವಳಿಗರ ಅದ್ರ ವಿರುದ್ಧವಾಗಿ ನಾವು ಕೂಡ ಧ್ವನಿ ಎತ್ತಿದ್ವಿ, ನಿಮಗೆ ಗೊತ್ತಿದೆ. ಅವ್ರು ಹೇಳ್ತಾರೆ, ಕರಾವಳಿಗರಿಗೆ ನೋಡ್ತೇವೆ, ಹಾಗೆ ನೋಡ್ಕೋತೇವೆ, ಹೀಗೆ ನೋಡ್ಕೋತೀವಿ ಅಂತ ಹೇಳ್ತಾರೆ. ಕರಾವಳಿಗರ ಸಮಸ್ಯೆಗೆ ಅವ್ರು ಎಷ್ಟು ಸ್ಪಂದಿಸಿದ್ದಾರೆ ಅನ್ನೋದು ಬೇಕಲ್ವಾ ಹೇಳಲಿಕ್ಕೆ. ಇವತ್ತು ವಿಶ್ವಾದ್ಯಂತ ಏನಾದರೂ ಒಂದು ಹೆಸರು ಇದೆ ಅಂತ ಹೇಳಿದರೆ, ಒಂದು ಉತ್ತಮವಾದ ಹೆಸರಿದೆ ಅಂತ ಹೇಳಿದರೆ ಅದು ಬುದ್ಧಿವಂತರ ನಾಡಾದಂಥ ಕರಾವಳಿಯಿಂದ ಬಂದಿದ್ದೇವೆ ನಾವು ವಿಶ್ವಕ್ಕೆ ಹೆಸರು, ಬೇರೆ ಎಲ್ಲಿಂದ ಬಂದಂಥದ್ದಲ್ಲ. ಈ ಕರಾವಳಿ ಬಗ್ಗೆ ಯಾರು ಯಾವುದೇ ರೀತಿ ಮಾತಾಡಿದ್ರು ತಪ್ಪೆ, ಯಾಕಂದ್ರೆ ಅದು ನಮ್ಮ ಕರಾವಳಿ, ನಮಗೆ ಅದ್ರ ಸ್ವಭಾವ ಗೊತ್ತಿದೆ. ಅವ್ರು ಹೇಳ್ತಾರೆ ಅದಕ್ಕೆ ಬರೋದಿಲ್ಲ, ಇದಕ್ಕೆ ಬರೋದಿಲ್ಲ, ಸ್ಟ್ರೈಕ್ ಬರೋದಿಲ್ಲ, ಅದಕ್ಕೆ ಬರೋದಿಲ್ಲ, ಇದಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ನೋಡಿ, ಇವ್ರು ಹೇಳಿದ್ರು ನಮ್ಮ ನಾಯಕರು ರಾಜಕೀಯ, ನಮ್ಮ ನಾಯಕರುಗಳು ಅಂತ ಹೇಳಿದ್ರು, ಅದೇ ಕರಾವಳಿ. ಶತ್ರುವನ್ನು ಕೂಡ ಉತ್ತಮ ರೀತಿಯಲ್ಲಿ ಒಂದು ಗೌರವಪೂರ್ವಕವಾಗಿ ನಡೆಸ್ಕೊಳ್ಳುವಂಥದ್ದೇ ಕರಾವಳಿ. ಇಲ್ಲಿ ಜೈ ಜೈ ಅಂತೇಳಿ ಹೋಗಿ ಏನೋ ಇದು ಮಾಡುವಂಥದ್ದಲ್ಲ. ಇಲ್ಲಿ ಈಗಿನ ವ್ಯವಸ್ಥೆಗೆ, ಇಲ್ಲಿಯ ಈ ರೀತಿ ಸ್ಟೇಟ್ಮೆಂಟ್ಗಳಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಎರಡು ರಾಷ್ಟ್ರೀಯ ಪಕ್ಷಗಳು ಏನಿದೆಯೋ ಅವ್ರದ್ದು ಒಂದು ಅವ್ರ ಮೇಲೆ ಇವ್ರು ಎರ್ಚುವಂಥದ್ದು, ಇವ್ರ ಮೇಲೆ ಅವ್ರು ಎರ್ಚುವಂಥದ್ದು, ಏನು ಕೆಸರಾಟ ನಡೀತಾ ಇದೆಯೋ ಅದರಿಂದ ಕರಾವಳಿಗೆ ಕೆಟ್ಟ ಹೆಸರು ಬರ್ತಾ ಇದೆ. ಕರಾವಳಿದು ಪ್ರಾಬ್ಲಮ್ ಅಲ್ಲ, ಇದು ವ್ಯಕ್ತಿಗಳ ಪ್ರಾಬ್ಲಮ್. ಇದು ಬಹುಶಃ ಇವುಗಳು ಕೊಟ್ಟಂತ ಹೇಳಿಕೆಗಳನ್ನ ನೀಡ್ತಾ ಹೋದ್ರೆ, ಇತ್ತೀಚೆಗಷ್ಟೇ ಫೇಸ್ಬುಕ್ ಗಳಲ್ಲಿ ಹಿಂದಿನಿಂದಲೂ ಕೂಡ ಕೆಲವರು ತಮ್ಮ ಅಷ್ಟಕ್ಕೆ ತಾವೇ ಒಂದು ಶಾಲುಗಳನ್ನ ಧರಿಸಿಕೊಂಡು ಹೋರಾಟಗಾರರು ಅಂತ ಕರೆಸಿಕೊಂಡವರೆಲ್ಲರೂ ಕೂಡ ಕರಾವಳಿಯ ಬಗ್ಗೆ, ತುಳುನಾಡಿನ ಬಗ್ಗೆ ವಿಚಿತ್ರವಾಗಿ ತಮ್ಮ ಎಲುಬಿಲ್ಲದ ನಾಲಿಗೆಗಳನ್ನ ಹರಿಬಿಡ್ತಾ ಹೋದ್ರು. ಇದರ ನಡುವೆ ಅಧಿವೇಶನದಲ್ಲಿ ಗೃಹ ಸಚಿವರಾಗಿರ್ತಕ್ಕಂತಹ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಂತಹ ಹೇಳಿಕೆ, ದಕ್ಷಿಣ ಕನ್ನಡ ಜಿಲ್ಲಾ ಭಯೋತ್ಪಾದಕರ ಕಾರ್ಖಾನೆ ಎನ್ನುವಂತ ಗೃಹ ಸಚಿವರ ರಾಮಲಿಂಗಾರೆಡ್ಡಿ ಹೇಳಿಕೆ ವಿಧಾನಸಭೆಯ ಅಧಿವೇಶನದಲ್ಲಿ ದೊಡ್ಡ ಗದ್ದಲಕ್ಕೆ ಕಾರಣವಾಗಿತ್ತು. ಬಹುಶಃ ವಿರೋಧ ಪಕ್ಷದವರು ಕೂಡ ಗಲಾಟೆಯನ್ನು ಎಬ್ಬಿಸಲಿಕ್ಕೆ ಆರಂಭಿಸಿದ್ರು. ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ನೀವು ಹಿಂಪಡೆದುಕೊಳ್ಬೇಕು ಅಂತ ಅವರು ಕೂಡ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಆರಂಭಿಸಿದ್ರು. ಇದಾದ ಬಳಿಕ ಇದೀಗ ಮಧು ಬಂಗಾರಪ್ಪರವರು ಇಂಥದ್ದೇ ಹೇಳಿಕೆಯನ್ನ ನೀಡಿದ್ದಾರೆ ಅನ್ನುವಂಥ ಧ್ವನಿ ಕೂಡ ಕೇಳಿ ಬರ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಕರಾವಳಿಗೆ ಇವರು ಮುಖವನ್ನೇ ಮಾಡದೆ, ಅಥವಾ ಕರಾವಳಿಯ ವಾತಾವರಣವನ್ನ, ಇಲ್ಲಿನ ಸಂಸ್ಕೃತಿಗಳನ್ನ, ಇಲ್ಲಿನ ಆಚಾರ ವಿಚಾರಗಳನ್ನ, ಅಥವಾ ಇಲ್ಲಿ ಏನು ಅವರು ಕೇವಲ ಕೋಮುಗಲಭೆ ವಿಚಾರವನ್ನ ಮಾತ್ರ ಅವರು ಪರಿಗಣಿಸಿ ಮಾತಾಡ್ತಾ ಇದ್ದಾರೋ ಗೊತ್ತಿಲ್ಲ. ಎಷ್ಟರ ಮಟ್ಟಿಗೆ ಇಲ್ಲಿ ಸೌಹಾರ್ದತೆಯಿಂದ ಬದುಕ್ತಾ ಇದ್ದಾರೆ ಯಾವುದರ ಅರಿವೇ ಇಲ್ಲದೆ ಬೇಕಾಬಿಟ್ಟಿ ಹೇಳಿಕೆ ನೀಡ್ತಾ ಇದ್ದಾರಲ್ಲ. ಬಹುಶಃ ಕರಾವಳಿಗರು ಇದೀಗ ಧ್ವನಿ ಎತ್ತಬೇಕಾಗಿದೆ ಅಂತ ಹೇಳಿ ನಾನು ತಮ್ಮಲ್ಲಿ ಕೇಳ್ತೇನೆ. ಸರ್, ಇಲ್ಲಿನ ಸೌಹಾರ್ದತೆಯ ಬಗ್ಗೆ ಅಥವಾ ಇಲ್ಲಿನ ಒಂದು ಕಲ್ಚರ್ ಬಗ್ಗೆ ಹೇಳುವುದಾದ್ರೆ ತಾವೇನು ಹೇಳ್ತೀವಿ? ನಮ್ಮ ಕರಾವಳಿಯವರ ಏನು ಸಂಸ್ಕೃತಿ ಇದೆ, ಆ ಸಂಸ್ಕೃತಿಯೇ ನಾನು ಯಾಕಂತ ಹೇಳಿದ್ರೆ ಈ ಸಂಸ್ಕೃತಿಯನ್ನು ಅವ್ರಿಗೆ ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತೇಳಿ ಅವ್ರಿಗೆ ಆ ಸಂಸ್ಕಾರನೇ ಇಲ್ಲ. ನಾವು ಒಂದು ಲೆಕ್ಕದಲ್ಲಿ ಹೇಳುವುದಾದರೆ ನಮ್ಮ ಕರಾವಳಿಯ ಏನು ಸಂಸ್ಕಾರ ಇದೆ ಅದು ಎಲ್ಲರೂ ಕೂಡ ಅದನ್ನು ಆಚರಿಸುವಂಥದ್ದು ಸ್ವೀಕಾರಾರ್ಹ ಸಂಸ್ಕೃತಿ ಇದೆ. ನೀವು ಕೋಮು ಸೌಹಾರ್ದತೆ ಬಗ್ಗೆ ಹೇಳ್ತೀರಿ. ಮೊನ್ನೆ ಒಂದು ಪರ್ಯಾಯೋತ್ಸವ ಆದಾಗ ನೀವು ಒಂದು ಏನಿದೆ ಹೊರೆ ಕಾಣಿಕೆ ಮುಸ್ಲಿಂ ಅವ್ರದ್ದೊಂದು ಬೇರೆಯೇ ಹೋಗಿದ್ದಾರೆ. ಅಂದರೆ ಇಲ್ಲಿ ನಾವು ಯಾವತ್ತೂ ಜಗಳ ಮಾಡಿಕೊಂಡೇ ಇಲ್ಲ. ನಮ್ಮಲ್ಲಿ ಒಂದು ಒಳ್ಳೆಯ ಸೌಹಾರ್ದತೆ ಈಗಿಂದಲ್ಲ, ನಿಮಗೆ ಬಪ್ಪ ಬ್ಯಾರಿಯಿಂದ ಹಿಡಿದು ನಮ್ಮ ಹಾಜಿ ಅಬ್ದುಲ್ಲಾರವರ ಯಾವುದೇ ಇರ್ಬೋದು, ನಾವು ಅಷ್ಟು ಚೆನ್ನಾಗಿದ್ದವರು. ಆದರೆ ಈ ಚೆನ್ನಾಗಿದ್ದವರ ಮಧ್ಯೆ ಹುಳಿ ಹಿಂಡುವಂಥ ಒಂದು ಕೆಲಸ ಉಂಟಲ್ಲ, ಅದು ಒಂದು ರಾಜಕೀಯ ಪಕ್ಷಗಳು ಅವರ ಬೇಳೆ ಬೇಯಿಸ್ಕೊಳ್ಳೋದಕ್ಕಾಗಿ ಮಾಡ್ತಾರೆ. ಯಾಕಂತೇಳಿದ್ರೆ ನಾವಿಲ್ಲಿ ಚೆನ್ನಾಗಿದ್ದರೆ ಅವರಿಗೆ ಅದು ಇಷ್ಟ ಆಗೋದಿಲ್ಲ. ಯಾಕಂತೇಳಿದ್ರೆ ನೀವು ಕೆಲವೊಮ್ಮೆ ನೋಡಬಹುದು, ನಾನು ಹೇಳ್ತೀನಿ, ಈ ಭಯೋತ್ಪಾದನೆ ಪರವಾಗಿಲ್ಲ, ಒಬ್ಬೊಬ್ಬರನ್ನು ಕೊಲ್ತಾರೆ, ಆದರೆ ಮಾನಸಿಕ ಭಯೋತ್ಪಾದನೆಯನ್ನು ನಾವು ಉಂಟು ಮಾಡ್ತಾರಲ್ಲ, ಮಾನಸಿಕ ತುಮುಲತೆಯನ್ನು ಆ ಜನರಲ್ಲಿ ತುಂಬಿ ಅಲ್ಲಿ ಅಲ್ಲೋಲ ಕಲ್ಲೋರನ್ನು ಮಾಡಿ ಏನೋ ಗಲಾಟೆಯನ್ನು ಎಬ್ಬಿಸಿ ತಮ್ಮ ಬೇಳೆಯನ್ನು ಬಯಸುವಂಥ ಈ ರಾಜಕಾರಣಿಗಳಿಗೆ ಖಂಡಿತ ನಾನು ಧಿಕ್ಕಾರ ಹೇಳಬೇಕಾಗುತ್ತೆ. ಮತ್ತು ಅದು ಕೂಡ ಅವರನ್ನು ನಾವು ನಾಯಕರಂತ ಹೇಳಿಕೊಳ್ಳಿಕ್ಕೆ ನಮಗೆ ನಾಚಿಕೆ ಆಗ್ತದೆ. ಇದು ಕರಾವಳಿಯವರ ಬಗ್ಗೆ ಅವರು ಏನಂತಾರೆ ಮಾತಾಡಿದ್ದಾರೆ ಅಂತ ಹೇಳಿದರೆ ಅದನ್ನು ಖಂಡಿತವಾಗಿ ಖಂಡಿಸ್ತೀನಿ. ನೀವು ಭಯೋತ್ಪಾದನೆಯನ್ನು ಮಾಡಿಸುವಂಥ ಕಾರ್ಖಾನೆಗಳು ಅಂತ ಹೇಳುವಷ್ಟು ಮಟ್ಟಿಲ್ಲಿ ಭಯೋತ್ಪಾದಕರು ಇಲ್ಲಿ ಅವರು ಇಲ್ವೇ ಭಯೋತ್ಪಾದಕರು ಎಲ್ಲಿಂದಲೇ ಬರ್ತಾರೆ, ಅದೆಲ್ಲ ಆಮದು ಮಾಡಿಕೊಡಲಾಗ್ತದೆ. ಅವ್ರಿಗೆ ಗೊತ್ತಿಲ್ಲ ಯಾರು ಆಮದು ಮಾಡ್ತಾರೆ, ಯಾರು ಇಲ್ಲಿ ಭಯೋತ್ಪಾದನೆ ಮಾಡ್ತಾರೆ, ಯಾರನ್ನು ಕೊಲ್ತಾರೆ, ಕೊಲ್ಲುವವರು ಯಾರೋ, ಸಾಯುವವನು ಒಬ್ಬ ನಿರಪರಾಧಿ ಆಗಿರ್ತಾನೆ, ಯಾರೋ ಎಲ್ಲಿಂದಲೋ ಬರ್ತಾರೆ. ಇದು ಸಾಕಷ್ಟು ನಮಗೆ ದೃಶ್ಯ ಮಾಧ್ಯಮ
ಮಾಧ್ಯಮದಲ್ಲಿ ಮತ್ತು ನ್ಯೂಸ್ ಪೇಪರ್ಗಳಲ್ಲಿ ಸಾಕಷ್ಟು ಬಂದಿದೆ. ಇದನ್ನು ಅವರು ತಿಳ್ಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಕರಾವಳಿ ಯಾವಾರು ಕೂಡ ಭಯೋತ್ಪಾದನೆಗೆ ಅಥವಾ ಕಡಿದು ಬಡಿದುವ ಸಂಸ್ಕೃತಿಯವರಲ್ಲ. ಕರಾವಳಿಯವರು ಕಡಿದು ಬಡಿಯುವ ಸಂಸ್ಕೃತಿ ಅವರು ಅಲ್ವೇ ಅಲ್ಲ ಅಂತ ತಾವು ಕಡಾಖಂಡಿತವಾಗಿ ಹೇಳ್ತೀವಿ. ನಾವು ಒಂದು ಕರೆಯನ್ನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಪೀರ್ ಮೊಹಮ್ಮದ್ ರವರು. ಹೇಳಿ ಪೀರ್ ಮೊಹಮ್ಮದ್ ರವರೇ, ಈ ಇವರ ರಾಜಕೀಯ ಬೇಳೆಗಳನ್ನ ಬೇಯಿಸ್ಕೊಳ್ಳಿಕ್ಕೆ ಅಥವಾ ತಾನು ಒಬ್ಬ ದೊಡ್ಡ ಹೋರಾಟಗಾರ ಅಂತ ಎಣಿಸ್ಕೊಳ್ಳಿಕ್ಕೆ ಕರಾವಳಿಯ ಬಗ್ಗೆ, ತುಳುನಾಡಿನ ಬಗ್ಗೆ ಅವಾಚ್ಯವಾಗಿ ನಿಂದಿಸುವಂತದ್ದು ಅಥವಾ ಬೇಕಾಬಿಟ್ಟಿ ಮಾತಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಮೊದಲಾಗಿ ನಮ್ಮ ರವಿ ಶೆಟ್ಟಿ ಅವರಿಗೆ ನಮಸ್ಕಾರಗಳು. ನಮಸ್ತೆ ಸರ್. ಯಾಕಂತ ಹೇಳಿದ್ರೆ ಅವರು ಒಂದು ರಾಜಕೀಯವಾಗಿ ಹೋದ ನಂತರ ಇವತ್ತು ಪ್ರಪ್ರಥಮ ಬಾರಿ ಬರ್ತಾ ಇದ್ದಾರೆ. ಮುಂಚೆಲ್ಲ ಬರ್ತಿದ್ರು, ಈಗ ರಾಜಕೀಯವಾಗಿ ಹೋದ್ಮೇಲೆ ಪ್ರಪ್ರಥಮ ಬರ್ತಾ ಇದ್ದಾರೆ. ಇದರಲ್ಲಿ ಸ್ವಲ್ಪ ನೈತಿಕತೆ ಕಡಿಮೆ ಸರ್, ಅದಕ್ಕೆ. ಮತ್ತೆ ಬೇರೆ ನೋಡಿ, ಜಾತೀಯವಾಗಿ ಪಂಗಡವಾಗಿ ರಾಜಕೀಯವಾಗಿ ಎಲ್ಲವನ್ನೂ ನಮ್ಮ ಕರಾವಳಿ ರಾಜ್ಯಗಳಿಗೆ ಭೂ ಬಿಟ್ಟರು, ಎಲ್ಲ ಅನಾಹುತಗಳನ್ನು ಮಾಡಿದರು. ಕರಾವಳಿಯ ಜನರು ಒಂದೆರಡು ದಿವಸ ವಿಚಲಿತರಾಗಿ ಮತ್ತೆ ತಮ್ಮಲ್ಲೇ ತಾವು ಸಮಾಧಾನವನ್ನು ಮಾಡಿಕೊಂಡು ಇನ್ನು ಹಾಗೆ ಬಿಡಬಾರ್ದು, ಆಗ್ಲಿಕ್ಕೆ ಬಿಡಬಾರ್ದು, ಯಾರಂತೇಳಿ ನಾವು ಉರ್ದು ಮಾಡ್ಬೇಕು ಅಂತೇಳಿ ಅವರಲ್ಲಿ ಅವರು ಚರ್ಚಿಸ್ತಾ ಇದ್ದಾರೆ. ಯಾಕಂದ್ರೆ ಇದು ಅವರೇ ಅನುಭವಿಸಿದ್ದಾರೆ. ಇವರು ಎಮ್ಮೆ ಹಾಲು ಕುಡ್ದವರ ಇಷ್ಟೆಲ್ಲ ಮಾಡಿದ್ರು ಯಾಕೆ ಎತ್ತೇಳುವುದಿಲ್ಲ? ಏನಾದ್ರೂ ಎಲ್ರು ಹೋಗಿ ಬೈವ. ಅರೆ, ಏನಾದ್ರೂ ಕರಾವಳಿಯಲ್ಲಿ ಬಸ್ಸಿಗೆ ಕಲ್ಲು ತೂರುವುದಿಲ್ವಲ್ಲ ಅಥವಾ ಸರ್ಕಾರಿ ಪ್ರಾಪರ್ಟೀಸ್ ಗಳನ್ನ ಉಳಿಸ್ ಮಾಡುದಿಲ್ವಲ್ಲ? ಇವಿಷ್ಟೇ ಹೋರಾಟ ಅಂತ ಎಣಿಸ್ಕೊಂಡ್ ಬಿಟ್ಟಿದ್ದಾರೆ ಅವರೆಲ್ಲ. ನಮ್ಮ ಕರಾವಳಿಯ ಜನರ ಮೂರ್ಖತನ ಅಲ್ಲ. ನೋಡಿ, ಕರಾವಳಿ ಜನ ಅಂತ ಹೇಳಿದ್ರೆ ಕರಾವಳಿಯ ವಸ್ತು ಇಡೀ ಪ್ರಪಂಚದಲ್ಲಿದೆ, ಕರಾವಳಿಯ ವಿದ್ಯೆ ಇಡೀ ಪ್ರಪಂಚದಲ್ಲಿದೆ, ಕರಾವಳಿಯ ಆರೋಗ್ಯ ಇಡೀ ಪ್ರಪಂಚದಲ್ಲಿದೆ. ಯಾರಾದರೂ ಯಾವ ಡಿಸ್ಟ್ರಿಕ್ಟ್ ನಲ್ಲಾದ್ರೂ ಡಿಸ್ಟ್ರಿಕ್ಟ್ ಇಂದ ಹೊರಗೆ ಒಂದು ಅದರ ವಿಚಾರ ಹೇಳಲಿಕ್ಕಿದ್ರೆ ನಾನು ಕರಾವಳಿಯನ್ನೇ ಬಿಡ್ತೇನೆ. ಈ ಕರಾವಳಿಯನ್ನೇ ಬಿಡ್ತೇನೆ. ಒಂದು ವಸ್ತು ನಮ್ಮ ಕರಾವಳಿಯಲ್ಲಿ ಇಡೀ ಪ್ರಪಂಚದಲ್ಲಿ ರಾಜಾಗಿಸ್ತದೆ, ಅದು ಬೇರೆ ಜಿಲ್ಲೆಯಿಂದ ಇದ್ದರೆ ತಿಳಿಸಿ. ಒಂದು ವಸ್ತು ಆದ್ರೂ ಸಾಕು. ವಿದ್ಯೆಯಲ್ಲೇ ಆಗ್ಲಿ, ಆರೋಗ್ಯದಲ್ಲೇ ಆಗ್ಲಿ, ಯಾವ ಉದ್ಯೋಗದಲ್ಲೇ ಆಗ್ಲಿ, ಯಾವುದರಲ್ಲೂ. ಹೀಗಿರುವಾಗ ಇದನ್ನು ಹಾಳು ಮಾಡಬೇಕಾದ್ರೆ ಇಲ್ಲಿಯ ಜನರಿಗೆ ಎಲ್ಲರೂ ಬಂದು ಬೈದು ಈ ಕಂಬಳಿ ಪುರಿ ಉಂಟಲ್ವಾ, ಅದನ್ನು ಮೈಯಲ್ಲಿ ಬಿಟ್ರೆ ಕುಣಿದಾಡ್ಲೇಬೇಕು. ಹಾಗೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವರು ನಮ್ಮ ಕರಾವಳಿಯ ಜನರನ್ನು. ಅವರ ಮೇಲೆ ಬಿಡ್ಬೇಕು. ನಿಜವಾಗಿ ನಾನು ಹೇಳುವುದಾದ್ರೆ ಯಾರಾದ್ರೂ ಕರಾವಳಿಯವರಿಗೆ ಬೈದು ಭಾಷಣವಾಗ್ಲಿ, ವಾಟ್ಸ್ಆಪ್ ನಲ್ಲಿ ಆಗ್ಲಿ, ಅವನನ್ನೇ ವಿದೌಟ್ ಬೇಲ್ ನಿಜಕ್ಕೂ ಪೀರ್ ಮೊಹಮ್ಮದ್ ಅವರೇ, ಸಿಎಂ ಆಗ್ಲಿ, ವಿರೋಧ ಪಕ್ಷದವಾಗ್ಲಿ, ಯಾರೇ ಆಗ್ಲಿ, ನಮ್ಮ ಕರಾವಳಿಯವರಿಗೆ ಏನಾದ್ರೂ ಒಂದು ತಪ್ಪಿ ಮಾತಾಡಿದಲ್ಲಿ ಅವನನ್ನು ತೆಗೆದು ಸೀದಾ ಜೈಲಿನಲ್ಲಿ ಇಡಿ. ಪೀರ್ ಮೊಹಮ್ಮದ್ ರವರೇ, ತಮ್ಮ ಕರೆಗಾಗಿ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಬಹುಶಃ ರವಿ ಶೆಟ್ಟರಲ್ಲಿ ಬಹುಶಃ ತಮ್ಮದು ಕೂಡ ತಪ್ಪಿದೆಯಾ ಅಂತ ಹೇಳಿ. ಯಾಕೆ ಸರ್ ತಾವು ಹೋರಾಟಗಳು ಅಂತ ಹೇಳ್ತೀರಿ, ನೋಡಿದ್ರೆ ರಾತ್ರಿ ಪೂರ್ತಿ ಉಪವಾಸ ಕೂತ್ಕೊಳ್ತೀರಿ ಅಲ್ಲ? ಫೇಸ್ಬುಕ್ ನಲ್ಲಿ ಇದನ್ನೇ ಎಲ್ಲ ಹೇಳ್ತಾ ಇದ್ರು. ಕರಾವಳಿಯಲ್ಲಿ ಹೋರಾಟ ಅಂತ ಹೇಳಿದ್ರೆ ಚಪ್ಪೆ ಹೋರಾಟ, ಅವ್ರ ಬಸ್ಸುಗಳಿಗೆ, ಆಫೀಸ್ಗಳಿಗೆ, ಕಚೇರಿಗಳಿಗೆ ಕಲ್ಲೆಲ್ಲ ತೂರಾಟುವಂತ ಕೆಪಾಸಿಟಿ ಅವ್ರಿಗೆ ಇಲ್ಲ ಅಂತ ಹೇಳ್ತಿದ್ರು. ತಾವು ಹೋರಾಟಗಾರರು, ಅನೇಕ ಹೋರಾಟಗಳನ್ನ ಮಾಡಿದ್ದೀರಿ. ರವಿ ಶೆಟ್ರೆ, ಕರಾವಳಿಯಲ್ಲಿ ಹೋರಾಟವನ್ನ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ತಮ್ಮ ಪ್ರಕಾರ? ಕರಾವಳಿಯಲ್ಲಿ ಹೋರಾಟ ಮಾಡುವಾಗ ಆಯಾಯ ಜಾಗಕ್ಕೆ ಅಲ್ಲಿಯ ಜನರಿಗೆ, ಯಾಕಂದ್ರೆ ಇಲ್ಲಿಯ ಜನರ ಮೇಲೆ ನಾವು ಕಲ್ಲು ತೂರಾಟನೋ ಇನ್ನೊಂದೋ ಮತ್ತೊಂದು ಮಾಡಿದ್ರೆ ಆಗುತ್ತಾ ಸರ್? ಯಾಕಂದ್ರೆ ಸೂಕ್ಷ್ಮ ಹೃದಯಗಳ ಮೇಲೆ ಹೂವನ್ನ ಹೂ ತರ ಕೀಳ್ಬೇಕು, ಕಲ್ಲನ್ನ ಕಲ್ಲು ತರ ಹೊಡಿಬೇಕು. ನೀವು ಹೂವನ್ನ ಕಲ್ಲು ತರ ಮಾಡಿ ಕಲ್ಲನ್ನ ಹೂ ತರ ಮಾಡಿದ್ರೆ ಸರಿ ಆಗ್ತದ ಸರ್ ಅದು? ಯಾಕೆಂದ್ರೆ ಇಲ್ಲಿಯ ಹೃದಯಗಳು ಹೂವಿನ ಹೃದಯದರು. ಇಲ್ಲಿ ಯಾವುದೋ ರಾಜಕೀಯ ಒಂದು ಲಾಭಕ್ಕಾಗಿ, ರಾಜಕೀಯ ಉತ್ಕರ್ಷಕ್ಕಾಗಿ ಇಲ್ಲಿ ನಡೀತಾ ಇರೋದು ಒಡೆದಾಳುವ ಒಂದು ರಾಜಕಾರಣ ಮಾಡ್ತಾ ಇದ್ದಾರೆ ವಿನಃ ಇಲ್ಲಿ ಜನಗಳು ಯಾರು ಸರಿ ತಪ್ಪು ಮಾಡ್ತಾ ಇಲ್ಲ ಸರ್. ಜನರಿಗೆ ಯಾರಿಂದನೂ ಏನೂ ಪ್ರಾಬ್ಲಮ್ ಆಗ್ತಾ ಇಲ್ಲ, ಎಲ್ಲರೂ ಒಂದುಗೂಡಾಗಿ ಇದ್ದಾರೆ. ಇವತ್ತು ನಾನು ನೀವು ಒಂದಾಗಿದ್ದೀವಿ ಅಂದ್ರೆ ಹೇಗೆ ಇವರನ್ನ ಬಯರ್ಪಡಿಸೋದು, ಈ ಒಡೆದಾಳೋದು ಹೇಗೆ? ಈ ರೀತಿಯ ಒಂದಿದು. ಇದನ್ನ ಜನ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಇದ್ರಲ್ಲಿ ಬುದ್ಧಿವಂತರಿದ್ದಾರೆ, ಇನ್ನೂ ಸ್ವಲ್ಪ ಬುದ್ಧಿವಂತರ ಆಗಬೇಕು. ಆದ್ರೆ ಅದು ಬುದ್ಧಿವಂತ ವ್ಯವಸ್ಥೆ ಕೂಡ ನಮ್ಮಲ್ಲಿಲ್ಲ. ಅದ್ರ ಬಗ್ಗೆನೂ ನಾನು ಬೇಜಾರಾಗ್ತಿದೆ. ಯಾಕೆ ಅಂತ ಹೇಳಿದ್ರೆ, ಇವ್ರನ್ನ ಬದಲಾವಣೆ ಮಾಡೋಣ, ಬೇರೆಯವ್ರನ್ನ ನಿಲ್ಸೋಣ ಅಂತ ಹೇಳಿದ್ದೆ ಹೋದ್ರೆ ಬೇರೆಯವ್ರ ನಿತ್ತನ್ನು ನಿಲ್ಲಿಕ್ಕೆ ಬಿಡುವುದಿಲ್ಲ. ಅವನ ಕಾಲೆಳೆದು ಹೇಗೆ ಕೆಡಗುವುದು, ಅವನ್ನ ಹೇಗೆ ಇದು ಮಾಡೋದು, ಅವನ ಮೇಲೆ ಆರೋಪ ಏನು ಹೊರಿಸೋದು. ಇವರ ತಟ್ಟೆಯಲ್ಲಿ ಹೆಗಣಗಳು ಬಿದ್ದಿರುತ್ತೆ, ಬೇರೆಯವ್ರ ತಟ್ಟೆಯಲ್ಲಿ ನೊಣ ಬಿದ್ದರೆ ಅದನ್ನ ಎತ್ತಿ ಹೀಗೆ ತೋರಿಸ್ತಾರೆ, ನೊಣ ಬಿದ್ದಿದೆ ನೋಡಿ ಅಂತ ಹೇಳ್ಬಿಟ್ಟು. ಇವಾಗಂತೂ ಫೇಸ್ಬುಕ್ ಇದು ಅವಾಗ ಹೇಳಿದ್ರು ಸಾಮಾಜಿಕ ಜಾಲತಾಣ, ಅದು ಆಧಾರ್ ಕಾರ್ಡ್ ಎಲ್ಲ ಆಧಾರ್ ಲಿಂಕ್ನ ಎಲ್ಲದಕ್ಕೂ ಮಾಡಿದ್ದಾರೆ. ಈ ಫೇಸ್ಬುಕ್ಕಿಗೆ ವಾಟ್ಸಪ್ಗೆ ಒಂದು ಮಾಡಿದ್ರೆ ಬಹಳ ಒಳ್ಳೇದಿತ್ತು. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಯಾರೋ ಎಲ್ಲೋ ನಿಂತ್ಕೊಂಡು ಏನೋ ಹ್ಯಾಂಡಲ್ ಮಾಡ್ತಾ ಇದ್ದಾನೆ. ಇವಾಗ
ಯಾವುದೋ ಹೆಣ್ಮಕ್ಳು ನಿನ್ನೆ ನಮ್ಮ ಕಾರ್ಮಿಕರ ವೇದಿಕೆಯಿಂದನೇ ಒಂದು ಇದು ಮಾಡಿದ್ವಿ, ಒಬ್ಬ ರಿಪೋರ್ಟ್ರು ಒಬ್ಬ ರಿಪೋರ್ಟ್ರದ್ದು ಮಿಸ್ಸಸ್ ಒಂದು ಟಿ ವಿ ವಾಹಿನಿಯ ಮಿಸ್ಸಸ್ ಫೋಟೋನ ಬೇರೆ ಯಾರಿಗೋ ಈ ಇಯರ್ ಲವರ್ ಯಾರು ಅವರಿಗೆ ಈ ಇಯರ್ ಲವರು ಪಾಪ ಬೇರೆಯವರು ಹೆಂಡತಿ ಅಂತೆ, ಅದನ್ನು ಫೇಸ್ಬುಕ್ಕಲ್ಲಿ ಅಪ್ಲೋಡು. ಸರ್ ಏನು ಕಾಲದಂತು ಸರ್, ಇದನ್ನೆಲ್ಲ ಕಡಿಮೆ ಮಾಡಿದ್ದೆ ಹೋದ್ರೆ ಕ್ರೈಮ್ ರೇಟ್ಸ್ ಕೂಡ ಕಡಿಮೆ ಆಗ್ತದೆ. ಇವತ್ತು ಫೇಸ್ಬುಕ್ನಲ್ಲೋ ಇಂಟರ್ನೆಟ್ನಲ್ಲೋ ಕಾಲ್ ಮಾಡಿದ್ರೆ ನಾನು ಏನೂ ಮಾಡ್ಕೊಳಕ್ಕಾಗೋದಿಲ್ಲ ಅನ್ನೋದು ಜನಗಳಲ್ಲಿ ಕೆಲವರಿಗೆ ಗೊತ್ತಾಗಿದೆ. ಹಾಗಾಗಿ ಇಲ್ಲಿ ವಿಷ ಬೀಜ ಬಿತ್ತೋದು ಕೆಲಸ ಮಾಡ್ತಾ ಇದ್ದಾರೆ. ಮೊದಲು ಅದನ್ನು ಕಂಟ್ರೋಲ್ ಆಗಬೇಕು. ಯಾಕೆಂದ್ರೆ ನೀವು ಇಲ್ಲಿ ಮೈನ್ ಕಂಟ್ರೋಲ್ನ ಅದನ್ನು ಮಾಡ್ದೇನೆ ಮಾತಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಆಗ್ತದೆ. ಬಹುಶಃ ಇವರಿಗೆ ಇವತ್ತು ಒಬ್ಬರು ರಾಮಲಿಂಗ ರೆಡ್ಡಿ ಈಗ ಆಡಳಿತದಲ್ಲಿ ಮೇನ್ ಇರುವಂತವ್ರು, ಅವರು ಯಾವ ರೀತಿ ಹೇಳಿಕೆ ಕೊಟ್ಟರು, ಇವರು ಹೇಳಿಕೆ ಕೊಡುವಾಗ ಇವರು ಒಬ್ಬ ವ್ಯಕ್ತಿಯಾಗಿ ಹೇಳಿಕೆ ಕೊಟ್ರ ಅಥವಾ ಒಂದು ಸರ್ಕಾರದ ಹೇಳಿಕೆ ಹಾಕಿ ಕೊಟ್ರು? ಯಾಕಂದ್ರೆ ಸರ್ಕಾರ ಜವಾಬ್ದಾರಿಯಲ್ಲಿ ಇರುವುದಲ್ವಾ, 5 ವರ್ಷ ಅವರ ಎಲ್ಲದನ್ನು ಮರೆತು ಬಿಟ್ಟು ಆ ಸರ್ಕಾರ ಜವಾಬ್ದಾರಿಯಲ್ಲಿ ಇರಬೇಕು. ಯಾವ ರೀತಿಯಾಗಿ ಹೇಳಿಕೆ ಕೊಟ್ಟರು? ತಪ್ಪಲ್ವಾ ಆ ರೀತಿಯಾಗಿ ಕೊಟ್ಟಿರುವಂತದ್ದು? ನಾನು ತಮ್ಮಲ್ಲಿ ಬರ್ತೇನೆ. ಬಹುಶಃ ತುಳುವಿನ ಬಗ್ಗೆಯೂ ಕೂಡ ಅನೇಕರು ಕೆಲವು ಪದಗಳನ್ನ ಬಳಸಿ ತುಳುವಿನ ಬಗ್ಗೆ ಮಾತಾಡಿದ್ರು. ಸರ್, ತುಳು ಅಂತ ಹೇಳಿದ್ರೆ ಏನು ತಮ್ಮ ಪ್ರಕಾರ? ತವಳವ ಸಂಸ್ಕೃತಿ ಅಂತ ಹೇಳಿದರೆ ಉಂಟಲ್ಲ ಸರ್, ಅದು ಸಂಸ್ಕೃತಿನೇ ಅಲ್ಲ. ಅಂದರೆ ಅಷ್ಟು ಬೆಲೆ ಉಳ್ಳವಂಥದ್ದು, ಅಷ್ಟು ಸಂಸ್ಕಾರ ಉಳ್ಳಂಥ ಸಂಸ್ಕೃತಿ. ಅದರ ಆಳ ಗೊತ್ತಿಲ್ಲದಿದ್ದವರು ತುಂಬ ಮಾತಾಡ್ತಾರೆ. ಯಾಕಂತ ಹೇಳಿದರೆ, ನೀವು ತುಳುವಾರ ನಮ್ಮ ಭಾಷೆ ಇರ್ಬೋದು, ನಮ್ಮ ಲಿಪಿ ಇರುವುದು ದ್ರಾವಿಡ ಮೂಲ ಭಾಷೆ. ಇದು ಅಷ್ಟು ಸುಲಭದಲ್ಲ. ದ್ರಾವಿಡ ಮೂಲ ಭಾಷೆಯಿಂದ ನಾವು ತುಳುಗೆ ಲಿಪಿ ಇದೆ. ಒಂದು ಕಾಲದಲ್ಲಿ ತುಳು ಇಡೀ ವಿಶ್ವವ್ಯಾಪಿ ಆಗಿತ್ತು ಎಂದರೂ ತಪ್ಪಾಗಲಿಕ್ಕಿಲ್ಲ. ನಿಮಗೆ ವಿಜಯನಗರದ ಕೃಷ್ಣದೇವರಾಯರು ಕೂಡ ತುಳು ವಂಶಸ್ಥ ಎಂಬುದು ಕೆಲವರಿಗೆ ಗೊತ್ತೇ ಇಲ್ಲ. ಅಂಥೇಳಿದ್ರೆ ಅಂಥ ಶ್ರೇಷ್ಠ ಪರಂಪರೆ ತುಳುವಿಗಿದೆ. ಇಲ್ಲಿಯ ದೈವಾರಾಧನೆ ಇರ್ಬೋದು ನೋಡಿ, ಇಲ್ಲಿ ದೈವಾರಾಧನೆ ನಾವು ಎಷ್ಟು ಶ್ರೇಷ್ಠ ಮಟ್ಟದ್ದಿದೆ. ಇಲ್ಲಿಯ ನಾಗಾರಾಧನೆ ಇರ್ಬೋದು. ಅಂದರೆ ನಾಗಾರಾಧನೆ ಅದು ಪ್ರಕೃತಿಯನ್ನು ಒಂದು ನಾವು ಗೌರವಿಸುವಂಥ ರೀತಿ, ಪ್ರಕೃತಿಯನ್ನು ರಕ್ಷಿಸುವಂಥ ರೀತಿ. ಮೇಯ್ನಾಗಿ ನಾಗಾರಾಧನೆ ಉದ್ದೇಶನೇ ಪ್ರಕೃತಿಯನ್ನು, ಅದು ನಾಗಬನ ಅಂತ ಕರೀತಾರೆ. ಅಂದರೆ ಕಡಿಬಾರದು, ಪ್ರಕೃತಿಯನ್ನು ಪೂಜಿಸುವಂಥ ಒಂದು ಅತ್ಯುತ್ತಮವಾದಂಥ ಪರಿಪಾಠ. ಮತ್ತು ಜೀವಿಗಳನ್ನು ನಾವು ಗೌರವಿಸುವಂಥ ರೀತಿ, ಅದನ್ನು ಪೂಜಿಸುವಂಥ ಕ್ರಮ. ಈ ತುಳು ಸಂಸ್ಕೃತಿ ಖಂಡಿತವಾಗಿಯೂ ಒಂದು ಉನ್ನತ ಮಟ್ಟದಲ್ಲಿ ಅದು ಹೆಚ್ಚಿನವರಿಗೆ ಗೊತ್ತಿದೆ. ಆದರೆ ಸಾಕಷ್ಟು ಸಂಶೋಧನೆ ಆಗಬೇಕಾಗಿಲ್ಲ ಅದಕ್ಕೆ. ಅದು ನಾವು ಯಾರೋ ಏನೋ ಗೊತ್ತಿಲ್ಲದವ್ರ ಮೇಲೆ ಮಾಡ್ತಾರಂತ ನಾವು ಅದಕ್ಕೆ ಮಾತಾಡೋದಿಲ್ಲ. ಯಾಕಂತೇಳಿದರೆ ತುಳುವರು ಯಾವಾಗಲೂ ಹೃದಯವಂತರು ಎಂಬುದನ್ನು ನಾವು ಗಮನಿಸಬೇಕಾದ. ನಮಗೆ ಹೃದಯವಂತಿಕೆಗಿದೆ. ನಾವು ಖಂಡಿತವಾಗಿಯೂ ವಿಶಾಲ ಹೃದಯದವರು. ನಾವು ಬಹಳಷ್ಟು ಗೌರವಿಸ್ತೀವಿ ಪ್ರತಿಯೊಬ್ಬರನ್ನು, ಅವರ ಹೃದಯವಂತಿಕೆಯನ್ನು ನಾವು ಭಾಳಷ್ಟು ಗೌರವಿಸ್ತೇವೆ. ಹಾಗಾಗಿ ಹೃದಯವಂತರಂತ ಹೇಳುವಂಥದ್ದಿದ್ರೆ ಇಡೀ ಭಾರತದಲ್ಲಿ ಅದು ನಮ್ಮ ತುಳುವರಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ತುಳು ಬಗ್ಗೆ ಇನ್ನು ಅನೇಕ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕಿದೆ. ಕರಾವಳಿಯ ಬಗ್ಗೆ ಏನು ಈ ಒಂದು ವಾಕ್ ಸಮರಗಳನ್ನು ಇವರೆಲ್ಲರೂ ಮಾಡ್ತಾ ಇದ್ದಾರೆ, ಇದಕ್ಕೆ ತಕ್ಕ ಉತ್ತರವನ್ನು ಕೂಡ ನೀಡಬೇಕಾಗಿದೆ. ಇನ್ನು ಮುಂದೆ ಕೂಡ ನಿಮ್ಮ ಕರೆಗಳನ್ನು ನಾನು ಸ್ವೀಕರಿಸ್ತೇನೆ. ಒಂದು ಪುಟ್ಟ ವಿರಾಮದ ಬಳಿಕ ಕರೆಂಟ್ ಅಫೇರ್ಸ್ ಮುಂದುವರಿಯುತ್ತೆ. ವಿರಾಮದ ಬಳಿಕ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸೊ ಬೇಕಾಬಿಟ್ಟಿ ಹೇಳಿಕೆಗಳನ್ನು ನೀಡ್ತಾ ಇರುವಂತದ್ದು ಯಾರಿಗೆ ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯವಿದೆ? ಕರಾವಳಿ ಭಯೋತ್ಪಾದಕರ ಕಾರ್ಖಾನೆ ಅಂತ ಹೇಳಿ ಪ್ರೂವ್ ಮಾಡಿ ತೋರಿಸಲಿಕ್ಕೆ ಯಾವುದಾದ್ರೂ ರಾಜಕಾರಣಿಗಳ ಹತ್ರ ಸಾಧ್ಯವಿದೆಯಾ ಅನ್ನುವಂಥ ಪ್ರಶ್ನೆ. ಎಲ್ಲೋ ಒಂದೋ ಎರಡೋ ಚಟುವಟಿಕೆಗಳು ನಡೀತು ಅನ್ನುವ ಕಾರಣಕ್ಕಾಗಿ ಕರಾವಳಿಯನ್ನ ಭಯೋತ್ಪಾದಕರ ಕಾರ್ಖಾನೆ ಅಂತ ಕರೆದಿರುವಂತದ್ದು, ಇದಕ್ಕೆ ಇದೀಗ ಎಲ್ಲ ಕಡೆಗಳಿಂದ ವಿರೋಧಗಳು ವ್ಯಕ್ತವಾಗ್ತಿದೆ. ಬಹುಶಃ ಎಲ್ಲೋ ಒಂದು ಕಡೆ ಇಷ್ಟರ ಮಟ್ಟಿಗೆ ಅವರೆಲ್ಲರೂ ಕೂಡ ನಾಲಿಗೆನ ಹರಿಬಿಡ್ತಾ ಇರೋದಕ್ಕೆ ಕಾರಣ ಕರಾವಳಿಗರೇ ಅಂತಾನೆ ನಾವು ಹೇಳ್ಬೋದೇನೋ. ಯಾಕಂತ ಹೇಳಿದ್ರೆ ಇದುವರೆಗೆ ಧ್ವನಿ ಎತ್ತಿಯೇ ನಮಗೆ ಅಭ್ಯಾಸ ಇಲ್ಲ. ಯಾರು ಏನು ಹೇಳಿದ್ರು ಕೂಡ ಸುಮ್ಮನೆ ಕೇಳ್ಕೊಂಡಿದ್ದದಕ್ಕೆ ಇವೆಲ್ಲವನ್ನ ಕೂಡ ಇವತ್ತು ಸಹಿಸಿಕೊಂಡು ಹೋಗಬೇಕಾಗಿದೆ ಅಂತ ಹೇಳಿ ನನ್ನೊಟ್ಟಿಗೆ ಈ ವಿಚಾರದ ಕುರಿತಾಗಿ ಚರ್ಚೆಯನ್ನು ಮಾಡಲಿಕ್ಕೆ ರವಿ ಶೆಟ್ಟಿ ಅವರು ಮತ್ತು ದಯಾನಂದ್ ಶೆಟ್ಟಿ ಅವರಿದ್ದಾರೆ. ತಮಗಿಬ್ಬರು ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಯಾನಂದ್ ಶೆಟ್ಟಿ ಅವರಲ್ಲಿ ಸರ್, ತಮಗೇನಾದರೂ ಅನಿಸ್ತಾ ಇದೆಯಾ ಇಷ್ಟೆಲ್ಲ ಬೇಕಾಬಿಟ್ಟಿ ಮಾತಾಡಲಿಕ್ಕೆ ಕಾರಣ ಏನಿರಬಹುದು ಅಂತ ಹೇಳಿ?
ಕಾರಣ ಏನಿಲ್ಲ. ನಾವು ಒಂದು ಹೋರಾಟ ಅಂತ ಹಿಡಿದಾಗ ನಾವು ಬೇಕಾಬಟ್ಟೆ ಸುಮ್ಮನೆ ನಾವು ಹೋರಾಟ ಮಾಡೇ ಇಲ್ಲ. ಹಾಗಾಗಿ ನಿಮಗೆ ಗೊತ್ತಿರಬೇಕು, ಇಲ್ಲಿ ಯಾವುದೇ ಒಂದು ಸಂಘಟನೆ ಒಂದು ಉನ್ನತ ಮಟ್ಟಕ್ಕೆ ಏರಿದ್ದೇ ಇಲ್ಲ. ಆ ಒಂದು ಕಾರ್ಮಿಕ ವೇದಿಕೆ ಒಂದು ಬಿಟ್ಟರೆ ನಾನು ತಿಳಿದ ಮಟ್ಟಿಗೆ. ಅಂದರೆ ಯಾಕಂತ ಹೇಳಿದ್ರೆ ಇವರು ನಮ್ಮವ್ರಿಗೆ ಗೊತ್ತಿದೆ ಈ ಸಂಘಟನೆಯವರು ಯಾರಿದ್ದಾರೆ ಅವರು ಒಂದು ಸ್ವಾರ್ಥಕ್ಕಾಗಿ ಸಂಘಟನೆ ಮಾಡ್ತಾರೆ ಎಂಬ ತಲೆ ನಮ್ಮ ಬುದ್ಧಿವಂತಿಕೆ ನಮ್ಮಲ್ಲಿದೆ. ನೀವು ಯಾರೇ ನಾಯಕನೇ ಇರ್ಬೋದು, ಅಲ್ಲಿ ಏನೋ ಇರ್ತದೆ, ಅವ್ರು ಏನೋ ಆಗಿರ್ತಾರೆ. ನೀವು ಅವರ ಬ್ಯಾಕ್ಗ್ರೌಂಡನ್ನು ನೋಡಿದಾಗ ಗೊತ್ತಾಗ್ಬಿಡ್ತದೆ. ಇಲ್ಲಿ ಬಂದು ಏನೋ ಹೇಳಿ ಅದು ಏನನ್ನೋ ಮಾಡಲಿಕ್ಕೆ ಹೊರಡ್ತಾರೆ. ಆದರೆ ನಮ್ಮಲ್ಲಿ ಹಂಗೆ ನಡೆಯೋದಿಲ್ಲ. ಹಾಗಾಗಿ ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಮೇಲೆ ಯಾವುದೇ ಒಂದು ನೋಡಿ ಮಾದಾಯಿ ಹೋರಾಟ ಆಯಿತು, ನಾವು ಸ್ಟ್ರೈಕೇ ಮಾಡೋಲ್ಲ. ಯಾಕಂತ ಹೇಳಿದ್ರೆ ಸುಮ್ಮನೆ ನಾವು ಸ್ಟ್ರೈಕ್ ಮಾಡಲಿಕ್ಕೆ ಹೋಗೋದಿಲ್ಲ. ಅದರಲ್ಲಿ ಜನಗಳಿಗೆ ತೊಂದರೆ ಆಗಲಿಕ್ಕೆ ಕರಾವಳಿಯವರು ಬಯಸುವಂಥವ್ರು. ನಾನು ಆಗಲೇ ಹೇಳಿದೆ, ನಮ್ಮದು ಈ ಮಹದಾಯಿ ಹೋರಾಟದ ಬಗ್ಗೆ ನಾವು ಚರ್ಚೆನ ಮಾಡೋದಾದ್ರೆ ನೇತ್ರಾವತಿ ತಿರುವಿನ ಸಂದರ್ಭದಲ್ಲಿ ಅವ್ರು ಬರಲಿಲ್ಲ. ಇಡೀ ದಕ್ಷಿಣ ಕನ್ನಡದಲ್ಲಿ ಧ್ವನಿ ಎತ್ತಲಿಕ್ಕೆ ಶುರುವಾಯಿತು. ನೇತ್ರಾವತಿ ತಿರುವನ್ನ ದಯವಿಟ್ಟು ಮಾಡಬೇಡಿ, ಇಲ್ಲಿನವರಿಗೆ ನಮ್ಮ ಹೊಟ್ಟೆಯಲ್ಲ ನಾವು ತಿನ್ನುವಂತಹ ತುತ್ತನ್ನ ಅಥವಾ ನಾವು ಕುಡಿಯುವಂತ ನೀರನ್ನ ನೀವು ತಗೊಂಡೋಗಿ ಬೇರೆಯವರಿಗೆ ಹಾಕಿ ಕೊಡ್ತೀರಿ. ಅದು ಬೇರೆಯವರಿಗೆ ಕೊಡುವಂತದ್ದಲ್ಲ, ಅದು ಅವೈಜ್ಞಾನಿಕವಾಗಿತ್ತು. ಅಲ್ಲಿವರೆಗೆ ಕೂಡ ನೀರು ಹೋಗುದಿಲ್ಲ, ಅವೈಜ್ಞಾನಿಕವಾದ. ಇದು ಎಲ್ಲಿಗೆ ಹೋಗ್ತಾ ಇತ್ತು ಅಂದ್ರೆ ಸೀದಾ ಅವರು ಮನೆಗಳಿಗೆ ಯಾರ್ಯಾರ ಮನೆಗೆ ಬೇಕೋ ಅಲ್ಲಿಗೆಲ್ಲ ಏನೇನ್ ಬೇಕೋ ವ್ಯವಸ್ಥೆ ಅದು ನಮಗ್ ಗೊತ್ತಾಯ್ತು. ನಾವು ಆದ್ರಿಂದ ನಾವು ಹೋರಾಟ ಮಾಡಿದ್ವಿ. ಯಾರು? ನಮ್ಮ ಕರಾವಳಿಗರು. ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಒಬ್ಬೊಬ್ರದ್ದು ಒಂದೊಂದು ಪಂಗಡಗಳು ಮಾಡ್ಕೊಂಡಿದ್ದಾರೆ, ಒಬ್ಬೊಬ್ರದ್ದು ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅವ್ರವ್ರಿಗೆ ಬೇಕಾದಾಗೆ ಅವ್ರವ್ರು ವ್ಯವಸ್ಥೆ ಮಾಡ್ತಾರೆ. ಅವ್ರದಕ್ಕೆ ನಾವಿಲ್ಲಿಂದ ಸಪೋರ್ಟ್ ಕೊಟ್ಟು ನಮ್ಮ ಜನಗಳಿಗೆ ಇಲ್ಲಿ ತೊಂದರೆ ಕೊಟ್ಟಿದ್ದೇವೆ, ನಮ್ಮ ಪ್ರಾಬ್ಲಮಿಗೆ ಬಂದಿದ್ದಾರಾ? ನಮ್ಮ ಸಮಸ್ಯೆಗೆ ಇವತ್ತು ನಾವು ಕೇಳಬೇಕಾಗ್ತದೆ. ನಮಗೆ ಒಂದು ಪ್ರತ್ಯೇಕ ರಾಜ್ಯ ಕೊಡಿ ಅಂತ ಈಗ ಆಲ್ರೆಡಿ ಹಲವಾರು ಬಾರಿ ಕೂಗುಗಳು ಕೇಳಿ ಬರ್ತಾ ಇದೆ. ಈಗ ಅದನ್ನೇ ನಾನು ಕೂಡ ಪ್ರತಿಪಾದಿಸ್ತೇನೆ. ನಿಮಗೆ ನಮ್ಮ ಕರಾವಳಿ ಬೇಕಾಗಿಲ್ಲ, ನಮ್ಮ ಕರಾವಳಿ ಜನರು ಬೇಕಾಗಿಲ್ಲ, ನಿಮಗೆ ಇಲ್ಲಿ ದೇವಸ್ಥಾನಗಳು ಬೇಕು, ಇಲ್ಲಿ ಪ್ರವಾಸಿ ತಾಣಗಳು ಬೇಕು, ನಿಮಗೆ ಇಲ್ಲಿ ಇದು ಮಾಡಿ ಹೋಗ್ಲಿಕ್ಕೆ, ನಿಮಗೆ ಮಜಾ ಮಾಡಿ ಹೋಗ್ಲಿಕ್ಕೆ ಪ್ಲೇಸ್ ಬೇಕು ನಿಮಗೆ. ಆದ್ರೆ ನಮ್ಮ ಬಗ್ಗೆ ಕರಾವಳಿಗರ ಬಗ್ಗೆ ಇದಿಲ್ಲ. ಯಾಕೆ ಹೇಳಿ, ಇಲ್ಲಿ ದೂರದಲ್ಲಿ ನಿಂತ್ಕೊಂಡು ಆಣೆ ಪ್ರಮಾಣ ಹಾಕ್ಲಿಕ್ಕೂ ಕೂಡ ಇಲ್ಲಿ ಬಗೆಹರಿಸ್ಕೊಳ್ಳಿಕ್ಕೆ ಇಲ್ಲಿ ಜಾಗ ಬೇಕು ಇವರಿಗೆ. ಇವರು ಏನಂತ ಹೇಳಿದ್ರೆ ಇಲ್ಲಿ ವ್ಯವಸ್ಥೆಗಳಿಗೆ ಇಲ್ಲಿ ಇದಕ್ಕೆ ಸರಿ ಹೊಂದ್ಕೊಂಡು ಹೋಗುವಂತದ್ದಿಲ್ಲ. ಇಲ್ಲಿ ಬಗ್ಗೆ ಆಡ್ಕೊಂಡು ಹೋಗೋದು, ನಾನು ಅದು ತಿಂದ್ರೆ ಇದು ತಿಂದೆ ಅನ್ನೋದು, ಅಥವಾ ಇನ್ನೊಂದು ಹೇಳುದು ಮತ್ತೊಂದು ಹೇಳುದು. ಕರಾವಳಿಗರ ಪವಿತ್ರತೆ ಬಗ್ಗೆ ಏನ್ರಿ ಗೊತ್ತಿದೆ? ಇವತ್ತಿನ ಇಷ್ಟು ಹಲವಾರು ರಾಜಕಾರಣಿಗಳಿದ್ರೆ ಇಲ್ಲಿ ಬಗ್ಗೆ ಒಂದು ನೋವನ್ನು ಪೆಟ್ಟನ್ನು ತಿಂದಿದ್ದಾರೆ. ಯಾಕಂದ್ರೆ ಇದು ಪವಿತ್ರವಾದ ಸ್ಥಳ, ದೇವರ ಸ್ಥಳ, ಅಷ್ಟು ಗೌರವ ಇದೆ ಈ ಸ್ಥಳಕ್ಕೆ. ನಾನು ಯಾವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಮ ಕರಾವಳಿಗರಿಗೆ ಇವರಿಗೆ ತಿನ್ಲಿಕ್ಕೆ ಊಟ ಮಾಡ್ಲಿಕ್ಕೆ ಬೇಕು ಅಂತ ಹೇಳಿದ್ರೆ ಮೀನು ಹೋಗುವಂತದ್ದು ಕರಾವಳಿಯಿಂದ. ಕರಾವಳಿ ಮೀನು ಬೇಕು ಅವರಿಗೆ. ಆದ್ರೆ ಕರಾವಳಿಗರ ಮೇಲೆ ಬೇಜಾರಿಲ್ಲ. ಯಾಕೆ ಹೇಳಿ? ಅವರಿಗೆ ಒಂದೇ ಒಂದು ಬೇಜಾರು ಅಂತ ಹೇಳಿದ್ರೆ ಅವರೆಲ್ಲ ಕಲ್ಲು ಹೊಡಿತಾರೆ, ಇವ್ರು ಯಾಕೆ ಕಲ್ಲು ಹೊಡಿಯೋದಿಲ್ಲ, ಇವ್ರು ಯಾಕೆ ಒಡೆದೋಗುದಿಲ್ಲ ಅನ್ನೋ ಒಂದು ಚಿಂತೆ ಇದೆ. ಇವತ್ತೊಬ್ರು ರಾಮಲಿಂಗಾರೆಡ್ಡಿ ಅವರು ಹೋಮ್ ಮಿನಿಸ್ಟರ್ ಅಲ್ವಾ? ಯಾಕಂದ್ರೆ ಹೋಮ್ ಮಿನಿಸ್ಟರ್ ಹೌದಾ ಇಲ್ಲ ಅಂತ ಯಾಕೆ ಕೇಳಿದೆ ಅಂದ್ರೆ 4 ದಿನಕ್ಕೆ ಚೇಂಜ್ ಆಗೋದ್ರಿಂದ ಅದು ಕೇಳಲೇಬೇಕಾಗ್ತದೆ. ಒಬ್ಬ ಹೋಮ್ ಮಿನಿಸ್ಟರ್ ಆದವರು ಸರ್, ಒಂದು ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಬೇಕಾದ ಒಂದು ವ್ಯಕ್ತಿ, ಅಲ್ಲಿ ಕಾರ್ಖಾನೆ ಉಂಟು, ನನಗೆ ಅವಾಗ ಕೊಟ್ಟಿದ್ರೆ ನಾನು ಹೀಗೆ ಮಾಡ್ತಿದ್ದೆ, ಯಾಕೆ ಈಗ ಅಧಿಕಾರ ಇಲ್ವಾ? ನನಗೆ 2 ವರ್ಷದ ಹಿಂದೆ, ಯಾಕೆ 2 ವರ್ಷದ ಹಿಂದೆ ಮಾತ್ರ ಇತ್ತ, ಈಗಿಲ್ವಾ? ಹಾಗಾದ್ರೆ ಅವ್ರು ಹೇಳಿದ ಮಾತೇನು 2 ವರ್ಷದಿಂದ ಇತ್ತಂತನ? ಯಾವ ರೀತಿ ಹೇಳಿದ್ರು? ಒಬ್ಬ ಅದನ್ನ ಪಾಲನೆ ಮಾಡಬೇಕಾದ ವ್ಯಕ್ತಿ, ಬೇಲಿಯೇದ್ದು ಹೊಲಮೆನ್ನಂತ ಇವ್ರು ಹೇಳುವಂತ ಮಾತು ಬಂದು ಮಾಡ್ತಿದ್ದೆ. ಈಗ ಅವ್ರ ಹತ್ರ ಅಧಿಕಾರ ಇತ್ತಲ್ಲ, ಏನ್ ಮಾಡ್ತಾ ಇದ್ರು? ಕರಾವಳಿಯಲ್ಲಿ ಆ ರೀತಿ ಅಕಸ್ಮಾತ್ ಆಗಿದ್ದೆ ಅಂದ್ರೆ ಆಗ್ಲಿಕ್ಕೆ ಯಾಕೆ ಬಿಟ್ರು? ಅಂದ್ರೆ ಮುಂಚೆ 5 ವರ್ಷ ಆಯ್ತಲ್ಲ ಸರ್, ಯಾಕೆ ಆ ರೀತಿ ಆಗ್ಲಿಕ್ಕೆ ಬಿಟ್ರು? ಏನ್ ಮಾಡ್ತಾ ಇದ್ರು 5 ವರ್ಷದಿಂದ? ಇವರಿಗೆ ಹೇಳಲಿಕ್ಕೆ ನಾಚಿಕೆ ಆಗ್ಬೇಕು. ಇದನ್ನ ಕರಾವಳಿನ ಅಥವಾ ಕರಾವಳಿ ಜನರನ್ನ ಬೈಬೇಕು ಅಥವಾ ಏನೋ ಒಂದು ಹೇಳ್ಬೇಕಂತ ಮಾಡ್ತಾ ಇದ್ದಾರೆ. ಬಿಟ್ರೆ ಅಧಿಕಾರ ಇತ್ತಲ್ಲ ಸ್ವಾಮಿ, 5 ವರ್ಷದಿಂದ ಏನ್ ಮಾಡ್ತಾ ಇದ್ರಿ ನೀವು? ಈಗ ಯಾಕೆ ನಮ್ಮ ಕರಾವಳಿ ಮೇಲೆ ನೀವು ಆರೋಪ ಮಾಡ್ತಾ ಇದ್ದೀರಾ? ಅಂದ್ರೆ ನಿಮ್ಮ ಆಡಳಿತ ಸರಿ ಇಲ್ಲ ಅಂತ ನೀವು ಒಪ್ಕೊಂಡ್ರಿ, ನಿಮಗೆ ಅದನ್ನ ಬಂದ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಒಪ್ಕೊಂಡ್ರಿ, ನಿಮ್ಮ ಹತ್ರ ಅಧಿಕಾರ ಇಲ್ಲ, ನನ್ನ ಹತ್ರ ನಮಗೆ ಅದು ಈ ತರ ಅಕ್ರಮ ಚಟುವಟಿಕೆಗಳ ನಡೆಯೋದನ್ನ ತಡೀಲಿಕ್ಕೆ ಆಗ್ತಾ ಇಲ್ಲ ಅಂತ ಒಪ್ಕೋತಾ ಇದ್ದೀರಿ. ಅದು ಬಿಟ್ಕೊಂಡು ಹಾಗೆ ನೀವು ಒಪ್ಕೊಳ್ಳೋದು ಬಿಟ್ಕೊಂಡು ನಮ್ಮ ಕರಾವಳಿಗರ ಮೇಲೆ ಯಾಕೆ ನೀವು ಇದು ಮಾಡ್ತಾ ಇದ್ದೀರಿ? ಎಸ್ ಅಲ್ಲ, ಈ ಒಂದು ವಾತಾವರಣಗಳನ್ನ ಗಮನಿಸ್ತಾ ಇದ್ರೆ ಇವರಿಗೆ ರಾಜಕೀಯವಾಗಿ ಕೆಸರೆರಚಾಟವನ್ನ ಮಾಡ್ಕೊಳ್ಬೇಕು, ಇದಕ್ಕೆ ಇವರು ವಸ್ತುವಾಗಿ ಕರಾವಳಿಯನ್ನ ಬಳಸ್ಕೊಳ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ. ದಯಾನಂದ ಅವರು ತಮಗೇನು ಅನ್ಸುತ್ತೆ? ಖಂಡಿತವಾಗಿಯೂ ಸರ್. ಯಾಕಂತ ಹೇಳಿದ್ರೆ ಈಗ ರವಿ ಶೆಟ್ಟಿ ಅವರು ಹೇಳಿದರು, ಅಂದರೆ ಇವ್ರ ಹತ್ರ ಅಧಿಕಾರ ಇದೆ, ಇವ್ರಿಗೆ ಯಾಕೆ ಆಗುವುದಿಲ್ಲ? ನೀವು ಹೇಳಿ ಅಲ್ಲ, ಶೂಟ್ ಆ್ಯಂಡ್ ಆರ್ಡರ್ ಕೊಟ್ಟು ಬಿಡಿ, ನಾವು 1 ದಿನದಲ್ಲಿ ಎಲ್ಲ ಆಗ್ತದೆ. ನೋಡಿ ಮೊನ್ನೆ ಉತ್ತರ ಪ್ರದೇಶದಲ್ಲಿ ಹೆಂಗೆ ಮಾಡಿದ್ದಾರೆ, ಎಷ್ಟು ಎನ್ಕೌಂಟರ್ ಆಗಿದೆ. ಇವರ ಕೊಡಿ, ಯಾರು ಸಮಾಜವನ್ನು ಒಂದು ಇದು ಮಾಡ್ತಾ ಇದ್ದಾರೆ, ಸಮಾಜ ಕಂಟಕರಾಗಿ ಇರ್ತಾರೆ, ಅದು ಗೊತ್ತಾಗುತ್ತೆ. ಕೂಡಲೇ ಅಲ್ಲ, ಒಂದು ವ್ಯವಸ್ಥೆ ಮಾಡಿ. ಕರಾವಳಿ ಪಡೆ ಇದೆ, ಪೊಲೀಸ್ ಇದೆ, ಮಿಲಿಟರಿ ಇದೆ, ಸೆಮಿ ಇದೆ, ಎಲ್ಲ ಇದೆ ಅಲ್ಲ. ಇದ್ಕೊಂಡು ಇನ್ನಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಇವ್ರು ನಡೀತಾ ಇದೆ ಅಲ್ಲ, ಇವರು ನಡೆಸ್ತಾ ಇದ್ದಾರೆ. ಅದು ಕರೆಕ್ಟ್ ಆಗಿ ನಡೆಸ್ತಾ ಇದ್ದಾರೆ. ಇಲ್ಲ ಸರ್, ಇವರು ನಡೆಸ್ತಾ ಇದ್ದಾರೆ. ಇವರ ಅವಶ್ಯಕತೆ ಬೇಕಾದಂಗೆ
ಇವರು ಹತ್ತಿರ ಏಣಿ ಮರೆಯುವುದು ಅದೇ ಅಲ್ವಾ. ಅವರಿಗೆ ಗೆಲ್ಲಬೇಕಂತ ಹೇಳಿದ್ರೆ ಅಂಥವ್ರು ಸಪೋರ್ಟ್ ಬೇಕು. ಅವರಿಗೆ ಏನಾದರೂ ನಡಿಬೇಕಂದ್ರೆ ಬೇಕು, ಇನ್ನೊಬ್ರು ಕಾಲೆಳಿಬೇಕಂದ್ರೆ ಬೇಕು. ಕಾಲೆಳೆದ ನಂತರ ವೋಟಿಂಗ್ ಬಂದಾಗ ಈ ಥರ ವ್ಯವಸ್ಥೆ ಹೇಳಲಿಕ್ಕೂ ಈ ಥರ ಹೇಳಲಿಕ್ಕೂ ಜನಗಳು ಮತ್ತೆ ಸಿಗ್ತಾರಲ್ಲ ಪಾಪದವರು. ಒಂದು ಹೇಳ್ತೀನಿ ಸರ್, ಇಲ್ಲಿ ನೀವು ಎಷ್ಟೇ ಹಾರಿ ಎಷ್ಟೇ ಮಾಡಿ, ಇಲ್ಲಿಯ ಒಂದು ಪ್ರಕೃತಿಯ ಶಕ್ತಿಗಳು, ತುಳುನಾಡಿನ ಶಕ್ತಿಗಳುಂಟಲ್ಲ, ನಾನು ಯಾವಾಗಲೂ ಹೇಳ್ತೀನಿ, ತುಳುನಾಡಿನ ಮಣ್ಣೆ ಗಂಧ ನೀರೇ ತೀರ್ಥ ಕಲ್ಲೇ ಲಿಂಗ. ಇಲ್ಲಿಯ ಶಕ್ತಿಗಳು ಖಂಡಿತವಾಗಿಯೂ ಯಾರೋ ವಿಧ್ವಂಸಕ ಸಾಮಾಜಿಕ ಹಾನಿ ಮಾಡ್ತಾರೆ ಅವರನ್ನು ತೆಗೆದು ಬಿಟ್ಟಿದ್ದೇವೆ. ನೀವು ತುಂಬ ಉದಾಹರಣೆ ಇದೆ, ಅವರವರೇ ಒಟ್ಕೊಂಡು ಸಾಯ್ತಾರೆ, ಈ ಶಕ್ತಿ ಬಿಡುವುದಿಲ್ಲ. ಇಲ್ಲಿ ಎಷ್ಟು ಶಕ್ತಿಗಳಿವೆ ಅದನ್ನು ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಆ ಶಕ್ತಿಯ ಬಗ್ಗೆನೂ ಗೊತ್ತಿಲ್ಲ. ಅಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, ಅದು ರಾಜಕೀಯ ಲಾಭಕ್ಕಾಗಿ ಮಾತಾಡ್ತಾರೆ. ನಮಗೆ ಒಂದು ವೇದದಲ್ಲಿ ಒಂದು ಮಾತು ಬರ್ತದೆ ಸರ್, ಎಲ್ಲಿ ಉಂಟಲ್ಲ, ಎಲ್ಲಿ ನೀವು ದ್ವೇಷದ ಭಾವನೆಯನ್ನು ಹುಟ್ಟಿ ಹಾಕ್ತಿರೋ ಅಲ್ಲಿ ಭೇದ ಭಾವನೆ ಹುಟ್ಟಾಕ್ತಿರೋ ಅಲ್ಲಿ ದ್ವೇಷ ಹುಟ್ಟುತ್ತದೆ ಅಂತ ಹೇಳ್ತಾರೆ. ನಮ್ಮ ರಾಜಕಾರಣ ಅದನ್ನೇ ಮಾಡೋದು, ಭೇದ ಭಾವವನ್ನು ಹುಟ್ಟಿಸ್ತಾರೆ. ಹಾಗಾಗಿ ಅವರಿಗೆ ದ್ವೇಷ, ಅವರನ್ನು ಇವರನ್ನು ಒಂದೇ ಲೆಕ್ಕ ನೋಡಿದರೆ ಯಾವಾಗಲೂ ಇಲ್ಲಿ ದ್ವೇಷ ಹುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಇದು ವೇದದಲ್ಲೇ ಹೇಳಿದ್ದಾರೆ. ಹಾಗಾಗಿ ನಮ್ಮ ರಾಜಕಾರಣ ಅದನ್ನು ಕ್ಲೀನಾಗಿ ಪರಿಪಾಲಿಸ್ತಾರೆ. ಏನಾದರೂ ಒಂದು ತರೋದು, ಈ ನೋಡಿ ಈಗ ಮೊನ್ನೆ ಒಂದು ತಂದ್ರದು ಬೇಕಾಗಿರಲಿಲ್ಲ, ಮನೆ ಯಾವುದು ಮಠದ ಬಗ್ಗೆ ಒಂದು ಹೇಳಿಕೆ ಕೊಟ್ಟರು, ಆ ಸುತ್ತೋಲೆ ಹೋಗಿ ಮಸೀದಿ ಮತ್ತೆ ಚರ್ಚನ್ನು ಸೇರಿಸಿಲ್ಲ. ಯಾಕಂತೇಳಿ ಅಲ್ಲಿ ದ್ವೇಷ ಹುಟ್ಲಿ ಅವರಿಗೆ ಅಂತ. ಇವರ ಉದ್ದೇಶ ಅದೇ, ಇವರ ಉದ್ದೇಶ ಅದೇ, ಅಲ್ಲಿ ದ್ವೇಷ ಹುಟ್ತಾರೆ, ಅದರ ಲಾಭ ನಾವು ಪಡ್ಕೊಳ್ಳುವ. ಅದು ಎಲೆಕ್ಷನ್ ಟೈಮಲ್ಲೇ ಮಾಡಿದ್ದಾರೆ. ಎರಡು ಕಣ್ಣಲ್ಲಿ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ. ಯಾಕೆ ಮಾಡ್ತಾರೆ ಅಂದ್ರೆ ಉದ್ದೇಶ ಅಷ್ಟೇ. ಅದನ್ನ ಇದು ಬಹಳ ಸ್ವಾರಸ್ಯಕರವಾಗಿದೆ. ಎಲ್ಲೋ ಒಂದು ಕಡೆ ಇವರು ಬೇಕಾಬಿಟ್ಟಿ ಹೇಳಿಕೆಗಳನ್ನ ನೀಡ್ತಾರೆ, ಅಲ್ಲೆಲ್ಲೋ ಕೂತ್ಕೊಂಡು ಇಲ್ಲ ಶರತ್ ಮಡಿವಾಳರ ಹತ್ಯೆಯನ್ನ ಇಂಥವ್ರು ಮಾಡಿದ್ದು ಅಥವಾ ಅಶ್ರಫ್ರ ಹತ್ಯೆಯನ್ನ ಮತ್ತವರು ಮಾಡಿದ್ದು, ಈ ತರ ಹೇಳಿಕೆಗಳನ್ನ ನೀಡ್ತಾರೆ. ಲಾಸ್ಟ್ ಅಲ್ಲಿ ಇದರಲ್ಲಿ ಬೇಳೆಯನ್ನೆಲ್ಲ ಬೇಯಿಸ್ಕೊಂಡು ಆದ್ಮೇಲೆ ಬೆಂಗಳೂರಿನ ಅಧಿವೇಶನದಲ್ಲಿ ಮಾತಾಡ್ತಾರೆ, ಈ ಭಯೋತ್ಪಾದಕರ ಕಾರ್ಖಾನೆಯನ್ನ ನಾ ಮೊದಲೇ ಬಂದಿದ್ರೆ ಮುಚ್ಚುತ್ತಿದ್ದೆ. ಸರ್, ಇವರು ಹೇಳ್ತಾರಲ್ಲ, ಇವರು ಜವಾಬ್ದಾರಿಯುತವಾದ ಒಂದು ಹುದ್ದೆಯಲ್ಲಿದ್ದರು. ಈಗ ಗೌರ್ಮೆಂಟ್, ಒಬ್ಬ ಹೋಮ್ ಮಿನಿಸ್ಟರ್ ಅಂತ ಹೇಳಿದ್ರೆ ಗೌರ್ಮೆಂಟ್ ಅಥವಾ MLA ಯಾರು ಆಗಿರ್ಬೋದು, MP ಆಗಿರ್ಬೋದು, ಅವರಿಗೆ ಅವ್ರದ್ದೇ ಆದಂಥ ಜವಾಬ್ದಾರಿ ಇರುತ್ತೆ. ಒಂದು ಯಾವುದಾದ್ರೂ ಒಂದು ಕೊಲೆಗಳು ಅಥವಾ ಇನ್ನೊಂದು ಮತ್ತೊಂದು ಆಗಿದ್ದೆ ಹೌದಾದರೆ ರಿಪೋರ್ಟ್ ಬರೋಕ್ಕಿಂತ ಮೊದಲೇನೆ ಇವರೇ ಅನೌನ್ಸ್ ಮಾಡ್ತಾರೆ, ಇದು ಕೊಲೆ, ಅದು ಯಾರು ಇಂಥ ಪಾರ್ಟಿಗಳು ಮಾಡಿದಾರಂತೂ ಹಾಕಿಬಿಡ್ತಾರೆ. ಇವರು ಆತ್ಮಹತ್ಯೆ, ಇದು ಆತ್ಮಹತ್ಯೆ ಅಂದ್ರೆ ಕೊಲೆ ಆಗಿದ್ದು ಯಾವ್ದಾದ್ರು ಇದ್ರೆ ಇದನ್ನ ಆತ್ಮಹತ್ಯೆ ಅಂತ ಮಾಡ್ತಾರೆ. ಅಂದ್ರೆ ಇವರು ಜವಾಬ್ದಾರಿ. ಇದನ್ನ ನಮ್ಮ ಕರಾವಳಿ ಏನ್ ಮಾಡ್ತದೆ ಅಂದ್ರೆ ಇದನ್ನ ಪ್ರೋತ್ಸಾಹಿಸಲ್ಲ. ಕರಾವಳಿ ಏನ್ ಹೇಳುತ್ತೆ, ತಾಳ್ಮೆ ಇರಲಪ್ಪ, ಅದು ರಿಪೋರ್ಟ್ ಬರಲಿ, ರಿಪೋರ್ಟ್ ಬಂದ್ರ ಮೇಲೆ ನೋಡೋಣ ಅಂತ. ಅಲ್ಲ, ಈಗ ರಿಪೋರ್ಟ್ ಬಂದ್ರು ಅದನ್ನ ತಿರ್ಸಿ ಕಳಿಸ್ತಾರೆ, ಬಿಡಿ, ಅದು ಬೇರೆ ಅಲ್ಲ. ಅಂದ್ರೆ ನಮ್ಮ ಕರಾವಳಿ ಜನ ಏನ್ ಮಾಡ್ತಾರೆ, ನಾವು ಮೊದಲು ಬಾಯಿ ಹೊಡೆದು ಹೇಳಬಾರ್ದು, ಯಾಕಂದ್ರೆ ಅದು ಸತ್ಯಕ್ಕೆ ಹತ್ತಿರವಾಗಿರ್ಬೇಕು ಅಥವಾ ಸತ್ಯವಾಗಿರ್ಬೇಕು ನಾವು ಆಡುವ ಮಾತು ಅಂತ ಹೇಳ್ಬಿಟ್ಟು ಬಯಸ್ತಾರೆ. ಯಾಕಂದ್ರೆ ಇದು ಸತ್ಯವಾದ ನಾಡು, ದೈವ ನಾಡು. ಹಾಗಾಗಿ ಆದ್ರೆ ಅವ್ರಿಗೆ ಹಾಗಲ್ಲ. ಬಂದ ತಕ್ಷಣ ಒಬ್ಬ ವ್ಯಕ್ತಿ ಹೇಳ್ತಾನೆ, ಇಲ್ಲ ಇದು ಕೊಲೆ, ಅದು ಇಂಥವ್ರೆ ಮಾಡಿಸಿದ್ರು, ಇದು ಇಂಥವ್ರೆ ಮಾಡಿಸಿದ್ರು, ಇದು ಅತ್ಯಾಚಾರ, ಇದು ಸತ್ತೋರವ್ರು ಬೇರೆಯವ್ರು, ಬಿಡಿ, ಅವ್ರು ಬಡವರು, ಏನು ತೊಂದರೆ ಇಲ್ಲ. ರಾಜಕೀಯಕ್ಕೆ ಎಷ್ಟು ಲೆಕ್ಕಾಚಾರ ಆಗ್ತದೋ, ರಾಜಕೀಯಕ್ಕೆ ಎಷ್ಟು ಲಾಭ ಇದೆಯೋ ಅಷ್ಟು ಮಾಡ್ತಾರೆ ವಿನಃ ಯಾವುದೇ ಕಾರಣಕ್ಕೂ. ಯಾಕೆ ಅಂತ ಹೇಳಿದ್ರೆ ಇವತ್ತು ಅವರು ಮಾಡಿದ್ದನ್ನು ಅವರು ಊಟ ಮಾಡುವಂಥ ಸಮಯ ಡೆಫಿನೆಟ್ಲಿ ಬಂದೇ ಬರ್ತದೆ. ಇದು ನಮ್ಮ ಕರಾವಳಿಯ ಬಗ್ಗೆ ಮತ್ತು ಕರಾವಳಿ ದೈವಸ್ಥಾನಗಳ ಬಗ್ಗೆ, ದೈವಗಳ ಬಗ್ಗೆ ಅಥವಾ ಮಠಾಧೀಶರು ಇದ್ರ ಬಗ್ಗೆ ಆಗಿರ್ಬೋದು, ಯಾವುದೇ ಮಸೀದಿ ಆಗಿರ್ಬೋದು, ಚರ್ಚ್ಗಳಾಗಿರ್ಬೋದು, ಇದ್ರ ಬಗ್ಗೆ. ಯಾಕಂದ್ರೆ ಇಲ್ಲಿ ಸಮರಸ್ಯ ನಿಜವಾಗಿಯೂ ಇದ್ದುರಂಥ ನಾಡಿದು. ಸಮರಸ್ಯನ ಕದಡುವ ಕೆಲಸ ಮಾಡ್ತಾ ಇದ್ದಾರೆ. ಆ ಕದಡಿದ ಪ್ರತಿಫಲನ ಈಗ ಆಲ್ರೆಡಿ ಕೆಲವರು ಬಹಳಷ್ಟು ಜನ ಊಟ ಮಾಡಿದ್ದಾರೆ, ಅದು ಇನ್ನು ಮುಂದೂ ಕೂಡ ಊಟ ಮಾಡುವಂಥದ್ದಾಗ್ತದೆ. ಯಾಕಂದ್ರೆ ಇದು ಈ ನಾಡಿನಲ್ಲಿ ಇದು ಮಾಡೋದವರಿಗೆ, ಮೋಸ ಮಾಡೋದವರಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಇಲ್ಲಿ ಸಹಬಾಳ್ವೆ ಇದೆ. ಸೊ ಸಹಬಾಳ್ವೆಯ ಬಗ್ಗೆ ತಾವು ಹೇಳುವುದಾದ್ರೆ, ಸಹಬಾಳ್ವೆ ಯಾವ ರೀತಿ ಇದೆ ಕರಾವಳಿಯಲ್ಲಿ ತಮ್ಮ ಪ್ರಕಾರ, ಅಥವಾ ಇದುವರೆಗೆ ಯಾವ ರೀತಿ ಇತ್ತು? ಸಹಬಾಳ್ವೆ ನೋಡಿ ಈಗಲೂ ಇದೆ ನಮ್ಮಲ್ಲಿ. ಸಹಬಾಳ್ವೆ ಅಂದರೆ ಒಂದು ಕೆಲವೊಂದು ಏನು ಪಂಗಡಗಳು, ಅದನ್ನು ರಾಜಕೀಯ ಪೋಷಿತ ಕಾರ್ಯಕ್ರಮಗಳು, ಅದು ಬೇರೆಯೇ ಇರ್ತದೆ. ಆದರೆ ನಮ್ಮಲ್ಲಿ ಸಹಬಾಳ್ವೆ ಇಂದಿನಿಂದಲೂ ಇದೆ, ಈಗಲೂ ಇದೆ. ಯಾಕಂತ ಹೇಳಿದ್ರೆ ನಾವು ನೋಡಬೇಕು, ನಾನೊಂದು ಮುನ್ಕೂರು ಕಡೆ ಹೋಗಿದ್ದೆ, ಅಲ್ಲೊಂದು ಬನದ ಜೀರ್ಣೋದ್ಧಾರದ ಕಮಿಟಿ ಅಧ್ಯಕ್ಷ ಮುಸ್ಲಿಂ ಇದ್ದರು. ನನಗೆ ಭಾಳ ಖುಷಿ ಆಯಿತು. ಅಂತ ಹೇಳಿದ್ರೆ ಅದು ಹೇಳ್ತಾರೆ, ಅದು ನಮಗೆ ಸಂಬಂಧಪಟ್ಟದ್ದಿದೆ, ನಾವು ಎಲ್ಲ ನಾಗರ ಪಂಚಮಿಯಲ್ಲಿ ನಾವು ಎಲ್ಲರೂ ಒಟ್ಟಾಗ್ತೀವಿ ಅಂತ ಹೇಳ್ತಾರೆ. ಅದೇ ನೀವು ಮುಂಚೆ ನೋಡಿ ಬಪ್ಪ ಬ್ಯಾರಿಯ ಸಂದರ್ಭದಲ್ಲೂ ನಿಮಗೆ ಗೊತ್ತಿದೆ. ಅಥವಾ ನೀವು ದೈವದ ಬಗ್ಗೆ ಹೇಳೋದಾದರೆ ಬಬ್ಬರಿಯ ದೈವ ಯಾರು ಅಂತಲೂ ಗೊತ್ತಿದೆ, ಅದು ಮುಸ್ಲಿಂ. ಯಾಕಂತ ಹೇಳಿದ್ರೆ ಆ ಕಾಲದಲ್ಲಿ ಫಾತಿಮಾ ಆದದ್ದು ಯಾರು ಗೊತ್ತಾ, ದುಗ್ಗು, ಅವಳು ಆ್ಯಕ್ಚುಲಿ ಬನ್ಸ್ ಹೆಂಗಸನ್ನು ನೀವು ಮುಸ್ಲಿಮಿಗೆ ಮದುವೆ ಮಾಡಿ ಕೊಡ್ತಾರೆ, ಅದು ಲವ್ ಮ್ಯಾರೇಜ್ ಅಲ್ಲ, ದಾರೆ ಎರೆದು ಕೊಡ್ತಾರೆ. ಅಂಥ ಸಾಮರಸ್ಯ ಆ ಕಾಲದಲ್ಲಿತ್ತು. ನಿಮಗೆ ಮತ್ತು ಅಬ್ದುಲ್ ಇವ್ರದ್ದು ಕೂಡ ನಿಮಗೆ ಬೇಕಾದಷ್ಟು, ಹಾಜಿ ಅಬ್ದುಲ್ರದ್ದು ಬೇಕಾದಷ್ಟು ಸಿಗ್ತದೆ. ನಾವು ಭಾಳಷ್ಟು ಚೆನ್ನಾಗಿದ್ವಿ. ಒಂದು ಕಾರ್ಯಕ್ರಮ ಆದರೆ, ಒಂದು ಏನಾದರೂ ಸತ್ತರೆ, ಆದರೂ ಹುಟ್ಟಿದರೆ ನಾವು ಎಷ್ಟು ಅನನ್ಯವಾಗಿ, ನೀವು ಮುಂಚಿನವರನ್ನು ಕೇಳಬೇಕಿತ್ತು. ಅಂದರೆ ಅವರಿಗೆ ಅದು ನಾವು ಜಾತಿ ಅಂತ ಗೊತ್ತೇ ಇರಲಿಲ್ಲ ಅಲ್ಲಿ.
ಅಲ್ಲಿ ಬರೀ ಮನುಷ್ಯತ್ವ ಇತ್ತು, ಅಲ್ಲಿ ಹೃದಯವಂತಿಕೆ ಇತ್ತು. ನೀವು ನಿಮಗೆ ಏನೋ ಸಮಸ್ಯೆ ಆದರೆ ನಾನು ಸ್ಪಂದಿಸ್ತಾ ಇದ್ದೆ, ನನಗೇನು ಸ್ಪಂದಿಸಿದೆ ಅವರು ಸ್ಪಂದಿಸ್ತಾ ಇದ್ದರು ಅಂಥ ಒಂದು ಏನು ಅನೋನ್ಯವಾದಂಥ ಈ ಬದುಕೇನಿದೆ ಅದು ಖಂಡಿತವಾಗಿ ರಾಜಕಾರಣಿಗಳು ಅವರ ಬೇಳೆ ಬೇಯಿಸಕ್ಕೆ ಹಾಳು ಮಾಡಿದ್ದಾರೆ ಅಂತ ನಾನು ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಂದಂತ ಹೇಳ್ಬೋದು, ಸ್ಪಷ್ಟವಾಗಿ ಅವರೆಲ್ಲರಿಗೂ ಕೂಡ ಗೊತ್ತಿದೆ. ಸುಮ್ಮನೆ ಹಣದ ಆಮಿಷಗಳನ್ನ ಒಟ್ಟಿದ್ರೆ ಅಥವಾ ಬೇರೆ ಬೇರೆ ಯಾವುದಾದ್ರೂ ಅರ್ಥವಿಲ್ಲದ ತಂತ್ರಗಳನ್ನ ಇಲ್ಲಿ ಮಾಡಿದ್ರೆ ಕರಾವಳಿಯ ಜನರು ಬಗ್ಗುವುದಿಲ್ಲ ಅನ್ನೋದು ಅವರಿಗೆ ಗೊತ್ತಿದೆ. ಸೊ ಹಾಗಾಗಿ ಕೋಮು ಬೀಜಗಳನ್ನ, ವಿಷ ಬೀಜಗಳನ್ನ ಬಿತ್ತಿ ಆದ್ರೂ ತಮ್ಮ ಬೆಳೆನ ಬೇಯಿಸಿಕೊಳ್ಳುವಂತ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನಾನು ಚರ್ಚೆಯನ್ನ ಮುಂದುವರಿಸ್ತೇನೆ ಒಂದು ಪುಟ್ಟ ವಿರಾಮದ ಬಳಿಕ. ಕರೆಂಟ್ ಅಫೇರ್ಗೆ ವಿರಾಮದ ಬಳಿಕ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸೊ ತುಳುನಾಡಿನ ಬಗ್ಗೆ ಅಥವಾ ಕರಾವಳಿಯ ಬಗ್ಗೆ ನಿರಂತರವಾಗಿ ಮಾತಿನಲ್ಲಿ ಇವರೆಲ್ಲರೂ ಕೂಡ ಆಕ್ರಮಣವನ್ನ ಮಾಡ್ತಾ ಇರುವಂಥದ್ದು. ಇವರು ಬಂದ್ ಕರೆದಾಗ ಇಲ್ಲಿ ಬಂದ್ ಮಾಡಲಿಲ್ಲ ಅನ್ನುವ ಕಾರಣಕ್ಕೋ ಅಥವಾ ಬೆಂಗಳೂರಿನಲ್ಲಿ ಕೂತ್ಕೊಂಡು ಇಲ್ಲಿ ಕೋಮುಗಲಭೆ ಅನ್ನುವ ವಿಚಾರವನ್ನ ಮಾತ್ರ ಇವರು ಕಂಡದ್ದಕ್ಕೋ ಏನೋ ಗೊತ್ತಿಲ್ಲ, ಇವರು ಬೇಕಾಬಿಟ್ಟಿ ಇಂತಹ ಹೇಳಿಕೆಗಳನ್ನು ನೀಡ್ತಾ ಇರುವಂಥದ್ದು. ಭಯೋತ್ಪಾದಕರ ಕಾರ್ಖಾನೆ ಅಂತ ಹೇಳ್ತಾರೆ ಅಥವಾ ಮತ್ತೊಂದು ಮಗದೊಂದು ಉಡಾಫಿಯ ಮಾತುಗಳನ್ನ ರಾಜಕಾರಣಿಗಳೇ ಆಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಅಚ್ಚರಿನ ಮೂಡಿಸಿದೆ. ನನ್ನೊಟ್ಟಿಗೆ ರವಿ ಶೆಟ್ಟಿ ಅವರು ಮತ್ತು ದಯಾನಂದ್ ಶೆಟ್ಟಿ ಅವರಿದ್ದಾರೆ. ತಮ್ಮಿಬ್ಬರು ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಯಾನಂದ್ ಶೆಟ್ಟಿ ಅವರಲ್ಲಿ ತಾವು ಹೇಳ್ತಾ ಇದ್ರಿ ಬಬ್ಬರ್ಯ ಮತ್ತು ಈ ಕಲ್ಚರ್ಗಳ ಬಗ್ಗೆ, ಅದರ ಜೊತೆಯಲ್ಲಿ ಸೊ ತಾವು ಕೂಡ ಕೆಲವು ಬುಕ್ಗಳನ್ನ ಬರ್ತಿದ್ದೀರಿ. ಭೂತಕೋಲ ಪಾರ್ಧಾನ ಆಗಿರ್ಬಹುದು ಅಥವಾ ಯಕ್ಷಗಾನ ಆಗಿರ್ಬಹುದು, ಈಗಳ ವಿಚಾರದ ಕುರಿತಾಗಿ ತಾವೇನು ಹೇಳ್ತೀರಿ ಅಂತ ಹೇಳಿ ನಾನು ಇನ್ನೊಂದು ಕರೆಯನ್ನ ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಶೋಧನ್ ಶೆಟ್ಟಿ. ಶೋಧನ್ ಶೆಟ್ಟಿ ಅವರು, ಹೇಳಿ ಶೋಧನ್ ಶೆಟ್ಟಿ ಅವರೇ. ನಾನು ಮಂಚಕಲ್ನಿಂದ ಕರೆ ಮಾಡ್ತಾ ಇದ್ದೀನಿ. ಮಂಚಕಲ್ನಿಂದ. ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥ ಹೇಳಿಕೆಗಳು ತುಳುನಾಡಿನ ಅಥವಾ ಕರಾವಳಿಯ ಬಗ್ಗೆ, ಇದನ್ನ ನೋಡಿದ್ರೆ ತಮ್ಗೆ ಏನ್ ಅನ್ಸುತ್ತೆ? ಇತ್ತೀಚೆಗೆ ಬರುವ ಹೇಳಿಕೆಗಳಲ್ಲಿ ನೋಡಿ, ಈ ಬೆಂಗಳೂರಿನವರು ಅವರೇ ಬೇಕಂತಲೇ ಕಾವೇರಿ ಗಲಾಟೆ, ಆ ಗಲಾಟೆ, ಈ ಗಲಾಟೆ ಮಾಡ್ತಾರೆ. ನಾವು ಮಂಗಳೂರಿನವರು ಆಗ್ಲಿ, ಉಡುಪಿ ಆಗ್ಲಿ, ಕರಾವಳಿ ಯಾವ ಭಾಗದ ಜನರಾಗ್ಲಿ ಇದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಅದು ಅವರಿಗೆ ತುಂಬಾ ನೋವು ತಂದಿದೆ. ನಾವು ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂದ್ರೆ ವಿಚಾರ ಇಷ್ಟೇ, ಅಲ್ಲಿ ಗಲಾಟೆ ಮಾಡುದು ಅವರು ಬೆಂಗಳೂರಲ್ಲಿ ಹೊತ್ತಿಸ್ತಾರೆ, ಬೆಂಗಳೂರನ್ನೇ ಹೊತ್ತಿಸ್ತಾರೆ ಅವರು. ಗೊತ್ತಾಯ್ತಾ? ವಿಚಾರಗಳಿದೆ ಅಲ್ಲಿ. ಅವ್ರನ್ನೇ ಹೊತ್ತಿಸೋದಕ್ಕೆ ನಾವು ಸಪೋರ್ಟ್ ಮಾಡ್ಬೇಕಾ? ಅವರಿಗೆ ಅವ್ರ ಆಗ್ತಾ ಇದ್ದಾರೆ, ಅವ್ರಿಗೆ ಗೊತ್ತಾಗ್ತದೆ. ಇಟ್ಸ್ ಎ ಬ್ಯೂಟಿಫುಲ್ ಪಾಯಿಂಟ್. ಇವತ್ತು ಪ್ರತಿಭಟನೆ ನಮಗೋಸ್ಕರ ಮಾಡ್ಕೊಂಡು ನಮ್ಮ ಅಂಗಡಿಗಳನ್ನೇ ಹೊತ್ತಿಸಿಕೊಳ್ಳುವಾಗ ನಾವು ಯಾಕೆ ಸಪೋರ್ಟ್ ಮಾಡ್ಬೇಕು? ನಮ್ಮ ಬಸ್ಸು, ನಮ್ಮ ಟ್ಯಾಕ್ಸ್. ಹೇಳಿ. ಹೌದು, ಅದೇ ವಿಚಾರ. ಇನ್ನೊಂದು ವಾಟ್ಸಪ್ ಅಲ್ಲಿ ಒಂದು ಟ್ಯಾಗ್ ಮಾಡಿದ್ದಾರೆ. ನಾವು ಕರಾವಳಿ ಜನರು ಬುದ್ಧಿವಂತರು ಅಂತ ಹೇಳ್ತೀವಿ. ನಮ್ಮ ಒಂದು ವಾಟ್ಸಪ್ ಅಲ್ಲಿ ಒಂದು ಟ್ಯಾಗ್ ಮಾಡಿದ್ದಾರೆ, ಒಂದು ಪೋಸ್ಟ್ ನ. ಅದರಲ್ಲಿ KFD ಅವರು ಏನೆಲ್ಲ ಮಾಡ್ತಿದ್ದಾರೆ, ಅವರು ಈ ತರ ಎಲ್ಲ ನಮ್ಮ ಬಾಂಧವ್ಯನ್ನ ಕೆಡಿಸ್ಲಿಕ್ಕೆ ಇಷ್ಟು ಹಿಂದೂಗಳನ್ನ ಕನ್ವರ್ಟ್ ಮಾಡ್ತಾ ಇದ್ದಾರೆ, ಇಷ್ಟು ಮುಸ್ಲಿಂ ಯುವತಿಯರಿಗೆ ಇದು ಮೈಂಡ್ ವಾಶ್ ಮಾಡಿ ಮಾಡ್ತಾ ಇದ್ದಾರೆ, ಮೈಂಡ್ ವಾಶ್ ಮಾಡಿ ಹಿಂದೂ ಯುವತಿಯರನ್ನ ಮೈಂಡ್ ವಾಶ್ ಮಾಡಿ ಮುಸ್ಲಿಂ ಪಂಥಕ್ಕೆ ಸೇರ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಎಲ್ಲ ವಿಚಾರಗಳು ಏನ್ ತೋರಿಸುತ್ತೆ ಅಂದ್ರೆ ಅದನ್ನ ಪೋಸ್ಟ್ ಮಾಡಿದ್ದಾರೆ. ಇದು ಪೋಸ್ಟ್ ಮಾಡಿದನ್ನ ಹಿಂದೂಗಳು ನೋಡ್ತಾ ಇದ್ದಾರೆ, ಅವರಿಗೆ ಅಷ್ಟು ಗೊತ್ತಿಲ್ಲ ಅದು ಮುಸ್ಲಿಮರೇ ಪೋಸ್ಟ್ ಮಾಡಿದ್ದ ಅಲ್ಲ, ಹಿಂದೂಗಳು ಅವರು ಟೈಪ್ ಮಾಡಿ ಪೋಸ್ಟ್ ಮಾಡ್ಬೋದಲ್ಲ ಅದನ್ನ. ಬಹುಶಃ ಇವೆಲ್ಲದಕ್ಕೆ ಕೂಡ ಕರಾವಳಿಗರು ಉಪ್ಪಾಕುದಿಲ್ಲ ಅನ್ನೋ ಕಾರಣಕ್ಕಾಗಿ ಮಾನಸಿಕ ಭಯೋತ್ಪಾದಕರು, ಅವರೇ ಮಾನಸಿಕ ಭಯೋತ್ಪಾದಕರು. ಅದಕ್ಕೆ ರಿಪೀಟ್ ಕಮೆಂಟ್ ಆಗ್ತಾ ಇದ್ದಾರೆ ಹಿಂದೂಗಳು. ಅಂದ್ರೆ ಈ ತರಕ್ಕೆಲ್ಲ ಆಗಕ್ ಬಿಡಬಾರ್ದು,
ಈ ತರ ಎಲ್ಲ ಏನು ಇಷ್ಟು ಯೋಚನೆ ಮಾಡಲ್ಲ. ಅದು ಪೋಸ್ಟ್ ಮಾಡಿದವನು ಮುಸ್ಲಿಮಾ ಅಲ್ಲ KFD ಅವರೇನಾ ಹಿಂದೂಗಳ? 10 ವರ್ಷದ ಹಿಂದಿಂದಕ್ಕೆ ಈಗ ಕಮೆಂಟ್ ಮಾಡ್ತಾ ಇರ್ತಾರೆ. ಖಂಡಿತ ಶೋಧನ್ ಶೆಟ್ಟಿ ಅವರೇ, ತಮ್ಮ ಮಾತುಗಳಿಗಾಗಿ ನಾನು ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಅವರು ಮಾತಾಡ್ತಾ ಹೇಳಿದ್ರು, ಅಲ್ಲೆಲ್ಲೋ ಪ್ರತಿಭಟನೆ ಆದಾಗ ತಮ್ಮ ಅಂಗಡಿಗಳನ್ನೇ ಕಿಚ್ಚಾಗಿಸಿಕೊಳ್ಳುವುದರಲ್ಲಿ ಅಥವಾ ಬಂದಿರತಕ್ಕಂತಹ ಎಲ್ಲೋ ಹೊಟ್ಟೆಪಾಡಿಗಾಗಿ ಬಂದವರಿಗೆ ಅವರನ್ನ ಹಿಡಿದು ಹೊಡೆಯುವವರುದು, ಅಥವಾ ಲಾರಿ ಚಾಲಕ ಪಾಪ ಅವನಿಗೆ ಏನು ಗೊತ್ತೇ ಇರುವುದಿಲ್ಲ, ಕರಾವಳಿಯ ಗಲಾಟೆಯೋ ಮತ್ತೊಂದು ಅವನಿಗೆ ಗೊತ್ತೇ ಇರುವುದಿಲ್ಲ, ಹೊಟ್ಟೆಪಾಡಿಗೋಸ್ಕರ ಬೇರೆ ರಾಜ್ಯದಿಂದ ಬಂದಿರ್ತಾನೆ, ಅವನನ್ನ ಹಿಡಿದು ಹೊಡೆಯುವಂಥದ್ದು, ಇದಕ್ಕೆಲ್ಲ ನಾವು ಸಪೋರ್ಟ್ ಮಾಡ್ಬೇಕಾ ಅಂತ ಅವ್ರು ಕೇಳಿದ್ರು. ಅದರ ಜೊತೆಯಲ್ಲಿಯೇ ನೇತ್ರಾವತಿಯ ಸಂದರ್ಭದಲ್ಲಿ ಅಥವಾ ಇಲ್ಲಿನ ಮರಳಿನ ಸಮಸ್ಯೆ ಆದಾಗ ಅಥವಾ ಕರಾವಳಿಯ ಕೆಲವು ಧ್ವನಿಗಳಿಗೆ ಆ ಎಲ್ಲ ಸಂಘಟನೆಗಳು ಒಟ್ಟು ಧ್ವನಿಯನ್ನು ಕೂಡಿಸಿದ್ರೆ ಖಂಡಿತವಾಗಿ ಕರಾವಳಿ ಕೂಡ ಆ ಮರಳಿನ ಮರಳು ವಿಷಯದಲ್ಲಿ ಅಷ್ಟು ಸಮಸ್ಯೆಗಳಾಯ್ತಲ್ಲ, ಅವ್ರಿಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡ್ಕೊಂಡ್ಬಿಟ್ರು ಖಂಡಿತ. ಆದ್ರೆ ಇಲ್ಲಿ ಸಮಸ್ಯೆಗಳ ಬಗ್ಗೆ ಯಾರು ಬಂದ್ರ? ಆ ನೇತ್ರಾವತಿ ತಿರುವಿನ ಬಗ್ಗೆ ಆಗಿರ್ಬೋದು, ಇವತ್ತು ನೇತ್ರಾವತಿ ಒಣಗ್ತಾ ಇದೆ, ನೇತ್ರಾವತಿ ಹೋಗುದೇ ಇಲ್ಲ ಅಲ್ಲಿಗೆ. ಅದ್ರ ಬಗ್ಗೆ ಯಾರಾದ್ರೂ ಬಂದ್ರ? ಯಾರಾದ್ರೂ ಧ್ವನಿ ಎತ್ತಿದ್ರ? ಕರಾವಳಿಯನ್ನ ಆ ವಿಷಯದಲ್ಲಿ ಇಲ್ಲಿಯ ಸಮಸ್ಯೆಗಳ ವಿಷಯ ಬಂದಾಗ ಅದು ಸಪರೇಟ್. ಅವರಿಗೆ ಸಮಸ್ಯೆ ಬಂದಾಗ ಮಾತ್ರ ಕರಾವಳಿ ಬೇಕು. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಅಲ್ಲಿ ಬಲ ಕುಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಜನನು ಈಗ ತಿಳುವಳಿಕೆ ಆಗ್ತಾ ಇದ್ದಾರೆ, ತಿಳಿತಾ ಇದ್ದಾರೆ. ನೀವು ಅಲ್ಲ ಮೊದಲೆಲ್ಲ ಗಮನಿಸಿರ್ಬಹುದು, ಬಹಳಷ್ಟು ಜನ ದಂಗೆ ಹೇಳುವಂತದ್ದು ಇದಾಗ್ತಾ ಇತ್ತು. ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಏನಾದ್ರು ಸ್ಟ್ರೈಕ್ ಏನಾರು ಆಗಿದ್ದೆ ಹೋದಾದ್ರೆ, ಇನ್ನು ಒತ್ತಡಕ್ಕೆ ಬೀಗ ಹಾಕ್ಲೇಬೇಕಾಗಿದ್ದೆ ಹೋದ್ರೆ ಬೀಗ ಹಾಕೊಂಡು ಮನೆಗೆ ಹೋಗಿ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿದ್ದಾರೆ, ಅವರು ಬುದ್ಧಿವಂತರಾಗಿದ್ದಾರೆ. ಈಗ ಅದರಿಂದ ಅವ್ರಿಗೆ ಏನಾಗ್ತಿದೆ, ಅಲ್ಲಿ ಜನಗಳ ಕೊರತೆ ಕಾಡ್ತಾ ಇದೆ. ಅಯ್ಯೋ ದೇವರೇ, ಇಲ್ಲಿ ನೋಡ್ಕೊಂಡು ಅವರು ಬುದ್ಧಿವಂತರು ಆಗ್ತಾ ಇದಾರಲ್ಲ, ಅಥವಾ ಅವರು ಕೂಡ ಬದಲಾವಣೆ ಆಗ್ತಾ ಇದ್ದಾರಲ್ಲ. ಬದಲಾವಣೆ ಆಗಿದ್ದೆ ಹೋದ್ರೆ ರಾಜಕೀಯ ತಾಳಕ್ಕೆ ಕುಣಿಯೋರು ಯಾರು? ಕುಣಿಬೇಕಂದ್ರೆ ಈ ತರ ಏನಾದ್ರು ಹೇಳಿಕೆ ಕೊಡಬೇಕು. ನಾಳೆ ನೋಡೋಣ ಏನಾದ್ರು ಬೆಂಕಿ ಹತ್ತಿಸ್ತಾರ, ಇಲ್ಲ ಅಂದ್ರೆ ಮತ್ತೆ ಈಗ ನಾಳೆ ಇನ್ನೊಂದು ಬರುತ್ತೆ. ಕರಾವಳಿಗರಿಗೆ ಒಂದು ಚೂರು ಏನು ಇದೇ ಇಲ್ಲ. ಯಾಕಂದ್ರೆ ಅವ್ರು ಎಷ್ಟು ಹೇಳಿದ್ರು ಅವ್ರಿಗೆ ರೊಚ್ಚಿ ಎತ್ತಿ ಹೇಳುದಿಲ್ಲ. ಹೌದು ಸ್ವಾಮಿ, ನೀವು ಮಾಡ್ತಾರೆ ಹಲ್ಕ ಕೆಲ್ಸಕ್ಕೆ ನಾವ್ ಯಾಕೆ ರೊಚ್ಚಿಗೆ ಹೇಳ್ಬೇಕು? ಕಲ್ಲು ಹೊಡೆಯುವಂತದ್ದು, ಟೈರ್ ಗಳಿಗೆ ಬೆಂಕಿ ಹಚ್ಚುವಂತದ್ದೆಲ್ಲ ರೊಚ್ಚಿಗೆ ಹೇಳುವಂತ ನಾನು ತಮ್ಮೊಟ್ಟಿಗೆ ಬರ್ತೇನೆ. ನಾನು ದಯಾನಂದ ಶೆಟ್ಟಿ ಅವರ ಈ ಎಲ್ಲ ವಿಚಾರಗಳ ಕುರಿತಾಗಿ ಕಡೆಯದಾಗಿ ತಾವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯಾಕೆ ಅಂತ ಹೇಳಿ ನಾನು ಅಷ್ಟೇ ಹೇಳಲಿಕ್ಕೆ ಇಷ್ಟಪಡೋದು ಇಷ್ಟೇ ಅಂತ ಹೇಳಿದ್ರೆ, ನಮ್ಮ ನಾಯಕರಾದವರಿಗೆ ಒಂದು ಸ್ಪಷ್ಟವಾದಂಥ ದೃಷ್ಟಿಕೋನ ಬೇಕು. ದೃಷ್ಟಿಕೋನ ನಮ್ಮ ನಾಯಕರಿಗೆ ಇಲ್ಲಂತಾದರೆ ಸಾಧ್ಯನೇ ಇಲ್ಲ. ಮತ್ತು ಯಾವುದೇ ಒಂದು ವಿಷಯದಲ್ಲಿ ವಾದ ಮಾಡೋದನ್ನು ಬಿಟ್ಟು ನ್ಯಾಯಯುತವಾದಂಥ ಚರ್ಚೆ ಮಾಡಬೇಕು. ವಾದಕ್ಕೂ ಚರ್ಚೆಗೂ ತುಂಬ ವ್ಯತ್ಯಾಸ ಇದೆ ಸರ್. ವಾದ ಮಾಡಿದರೆ ನನ್ನ ಪಾಂಡಿತ್ಯ ನಿಮ್ಮ ಪಾಂಡಿತ್ಯ ಗೊತ್ತಾಗ್ತದೆ, ನಾನು ಶ್ರೇಷ್ಠನ ನೀವು ಶ್ರೇಷ್ಠ. ಆದರೆ ಚರ್ಚೆ ಮಾಡಿದಾಗ ಒಂದು ವಿಷಯದ ಬಗ್ಗೆ ನಾವು ನೋಡಿ, ಇವತ್ತು ಚರ್ಚೆ ಮಾಡಿದ್ವಿ, ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಿದ್ವಿ, ಅದಕ್ಕೆ ಒಂದು ಕರೆಕ್ಟಾದ ಒಂದು ಸೊಲ್ಯೂಷನ್ ಅಂತ ಸಿಗ್ತದೆ. ನೀವು ವಿಧಾನಸೌಧದಲ್ಲಿ ನೋಡಿಬೇಕಾದರೆ, ನಮ್ಮ ಈಗ ಪಾರ್ಲಿಮೆಂಟಲ್ಲಿ ನೋಡಿ, ಅಲ್ಲಿ ಚರ್ಚೆಗಿಂತ ಜಾಸ್ತಿ ವಾದನೆ ಮಾಡೋದು, ಅವಳು ಗಲಾಟೆನೇ ಮಾಡೋದು ವಿನ ಬಟ್ಟೆ ಹರ್ಕೊಳ್ಳೋದು. ವಾದ ಅಲ್ಲ. ನಾವು ಅದು ನೀವು ಹೌದು ಎಲ್ಲ ಬರ್ತದೆ. ಅದು ಪವಿತ್ರವಾದ ದೇವಸ್ಥಾನ ಯಾವ ರೀತಿ ಆಗಿದೆ ಈಗ ಅಂತ ಹೇಳಿದ್ರೆ ಬಹಳ ಬೇಜಾರಾಗ್ತದೆ. ಅವನ ಕಡಿ ಇವನ್ ಕಡಿ. ಅದು ನಾನು ಮೊದಲಾಗಿ ಹೇಳ್ತೀನಿ, ನಾವು ರಾಜಕೀಯ ಅನ್ನೋದು ಬಂದು ಯಾರು ನಿಮ್ಮ ಶ್ರಮವನ್ನು ಗಮನಿಸುವುದಿಲ್ಲ. ಫಸ್ಟ್ ಹೇಳಲಿಕ್ಕೆ ಇದು ನಾನು ಹೇಳುದಲ್ಲ, ಎಂಡಮೂರಿ ವೀರೇಂದ್ರ ಮಾತು ಹೇಳ್ತಾರೆ, ಯಾರು ನಿಮ್ಮ ಶ್ರಮವನ್ನು ಗಮನಿಸುವುದಿಲ್ಲ, ಯಾರು ನಿಮ್ಮ ನ್ಯಾಯವನ್ನು ಗಮನಿಸುವುದಿಲ್ಲ, ಯಾರು ನಿಮ್ಮ ನೋವನ್ನು ಗಮನಿಸುವುದಿಲ್ಲ, ಆದರೆ ನಿಮ್ಮ ತಪ್ಪನ್ನು ಗಮನಿಸ್ತಾರೆ. ಹಾಗಾಗಿ ಒಂದು ಸಾರ್ವಜನಿಕ ಇದರಲ್ಲಿ ಇರುವಂಥವರು ತಪ್ಪು ಮಾಡುವ ಮುಂಚೆ, ಒಂದು ಮಾತಾಡುವ ಮುಂಚೆ ಖಂಡಿತವಾಗಿ ಯೋಚನೆ ಮಾಡಬೇಕಾಗ್ತದೆ. ಅದು ಕಪ್ಪು ಚಿಕ್ಕೆ ಆಗೇ ಹೋಗ್ತದೆ. ಅದು ಚಿಕ್ಕ ವಿಷಯನೇ ಇರಬಹುದು. ಹಾಗಾಗಿ ಗೆದ್ದರೆ ಕಾಲಿಡಿತಾರಂತೆ, ಸೋತರೆ ತಲೆ ಹಿಡಿತಾರಂತೆ, ಜುಟ್ಟು ಹಿಡಿತಾರಂತೆ. ಇದು ನಾನು ಹೇಳಿದ್ರೆ ವೀರೇಂದ್ರ. ಹಾಗಾಗಿ ನಮ್ಮ ಈ ಸಾಮಾಜಿಕ ಏನು ಕಾರ್ಯದಲ್ಲಿದ್ದಾರೆ ಯಾರೇ ಹೋರಾಟಗಾರರು ಯಾರೇ ಇರ್ಬೋದು, ತಪ್ಪು ಮಾಡುವ ಮುಂಚೆ ಬಹಳಷ್ಟು ಯೋಚನೆ ಮಾಡಬೇಕಾಗ್ತದೆ, ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಒಂದು ಮಾತು ಹೇಳುವಾಗ ಎಚ್ಚರಿಕೆ ಕಡೆಯದಾಗಿ ಎಲ್ಲ ವಿಚಾರಗಳ ಕುರಿತಾಗಿ ತಾವೇನು ಹೇಳ್ತೀರಿ ಸರ್? ಈಗ ನಾನು ಜನಗಳಲ್ಲಿ ಕೇಳ್ತಾ ಇರುವಂತದ್ದು, ಈಗ ಚುನಾವಣೆ ಸಮಯ ಬಂದಿದೆ, ಹಲವಾರು ನಾಯಕರುಗಳು ನಮ್ಮ ಕರಾವಳಿಗೆಲ್ಲ ಬರ್ತಾರೆ, ಹಲವಾರು ಲೀಡರ್ಸ್ಗಳು ಬರ್ತಾರೆ. ನಾನು ಅವರಲ್ಲಿ ಒಂದು ಕೇಳ್ತಾ ಇದ್ದೇನೆ, ಪ್ಲಸ್ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೇನೆ. ದಯವಿಟ್ಟು ನಮ್ಮಲ್ಲಿ ಸಹಬಾಳ್ವೆ ಇದೆ, ಕರಾವಳಿ ಒಂದು ಉತ್ತಮವಾದ ಪ್ರದೇಶ, ಅದನ್ನು ಒಡೆದು ಆಳುವಂಥ ಕೆಲಸಕ್ಕೆ ಕೈ ಹಾಕಬೇಡಿ. ಸಹಬಾಳ್ವತ್ವ ಇದೆ, ಅದಕ್ಕೆ ಬೆಂಕಿ ಹಚ್ಚುವಂಥದ್ದು, ತುಪ್ಪ ಬೆರೆಸುವಂಥದ್ದು, ಈ ಥರ ಕೆಲಸಗಳು ಮಾಡಬೇಡಿ. ನೀವು ಬನ್ನಿ, ನಿಮ್ಮ ಚುನಾವಣಾ ಕಾರ್ಯಗಳೇನಿದೆ ಅದನ್ನು ಅಷ್ಟು ರಾಜಮಾರ್ಗವಾಗಿ, ಯಾಕಂದರೆ ರಾಜಕೀಯ ಅಂದರೆ ಅದೊಂದು ರಾಜಮಾರ್ಗವಾಗಿರುವಂಥದ್ದು, ಆ ರೀತಿಯ ರಾಜಮಾರ್ಗವನ್ನಾಗಿ ಉಪಯೋಗಿಸ್ಕೊಂಡು ಹೋಗಿಬಿಟ್ಟು ಒಬ್ಬರ ಮೇಲೆ ಹಚ್ಚಾಕಿ ಅಲ್ಲಿ ಬೆಂಕಿ ಹಚ್ಚುವಂಥದ್ದು, ಯಾರೋ ಅಮಾಯಕರನ್ನು ಸಾಯಿಸುವಂಥದ್ದು ಅಥವಾ ಸಾಯಿಸಲು ಪ್ರೇರೇಪಣೆ ನೀಡುವಂಥದ್ದು, ಈ ಥರ ಹೇಳಿಕೆಗಳನ್ನು ಯಾವುದೂ ಕೊಡಬೇಡಿ. ಯಾವುದೇ ನಾಯಕರಾಗಿರ್ಬೋದು, ಯಾವುದೇ ಕಾರಣಕ್ಕೂ ಕೊಡಬೇಡಿ. ಹಾಗೆ ಜನಗಳಲ್ಲೂ ಒಂದು ಕೇಳ್ತಾ ಇದ್ದೇನೆ, ನಿಮಗೆ ಈ ರೀತಿಯಾಗಿ ಹೇಳ್ತಾ ಇರೋರು, ಈ ಥರ ಮಾಡೋರನ್ನ ದಯವಿಟ್ಟು ತಿರಸ್ಕಾರ ಮಾಡಿ.
ತಿರಸ್ಕಾರ ಮಾಡಿ ಯಾರಾದ್ರೂ ಹೊಸಬ್ರು ಏನಾದ್ರು ಅದಕ್ಕೆ ಚುನಾವಣೆಗೆ ಏನಾದ್ರು ನಿಂತಿದ್ದೇ ಹೋದಾದ್ರೆ ನಾನು ಏನಾದ್ರು ಸಾಧಿಸ್ತೇನೆ ಅಥವಾ ಏನಾದ್ರು ಬದಲಾವಣೆ ಮಾಡ್ತೀನಿ ಅಂತ ನಿಂತಿದ್ದೇ ಹೋದಾದ್ರೆ ಅವ್ರಿಗೊಂದು ಅವಕಾಶ ಕೊಟ್ಟು ನೋಡಿ. ಅವರೂ ತಪ್ಪು ಮಾಡಿದ್ದವರು ಅವರನ್ನು ಕೂಡ ಕಿತ್ತೆ ಸೇರಿ ತಿರಸ್ಕಾರ ಮಾಡಿ. ಯಾಕಂದ್ರೆ ತಿರಸ್ಕಾರ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರು ಹೇಳುವಂತ ಎಲ್ಲ ಮಾತು ನಾವು ಕೇಳುವಂತದ್ದಾಗ್ತದೆ ಮುಂದಿನ ದಿನಗಳಲ್ಲಿ. ಹಾಗೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೇನೆ, ಇನ್ನು ಮುಂದೆ ಯಾವುದೇ ಸರ್ಕಾರಿಗಳಾಗಿರ್ಬೋದು ಅಥವಾ ಯಾರೇ ಹೋರಾಟಗಾರರಾಗಿರ್ಬೋದು, ಯಾರೇ ಆಗಿರ್ಬೋದು, ನಮ್ಮ ಕರಾವಳಿ ತಂಟೆಗೆ ಬರಬೇಡಿ. ಬಂದದ್ದೇ ಹೋದಾದ್ರೆ ನಾವು ರಾಜಕೀಯದಲ್ಲಿ ಈಗಿರ್ಬೋದು, ನಾನು ಮೊದಲೇ ಹೇಳಿದ್ದೀನಿ ರಾಜಕೀಯ ಹೋರಾಟಗಾರರು ಅಂತೇಳಿ, ಅದನ್ನ ಬಿಟ್ಟು ಬಂದು ಹೋರಾಟ ಮಾಡಬೇಕಾಗ್ತದೆ ಅವರ ವಿರುದ್ಧವಾಗಿ, ಖಂಡಿತವಾಗಿ. ಸೊ ತಾವಿಬ್ರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆ, ಅನೇಕ ವಿಚಾರಗಳನ್ನು ಹಂಚಿಕೊಂಡ್ರಿ, ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿದೆ. ಥ್ಯಾಂಕ್ ಯು ಸರ್. ನಿಜಕ್ಕೂ ಹೋರಾಟದ ರೂಪುರೇಷೆಗಳು ಅಥವಾ ಕರಾವಳಿಯ ಬಗ್ಗೆ ತಿಳುವಳಿಕೆ ಇಲ್ಲದವರು ಕೊಡುವಂತಹ ಬೇಜವಾಬ್ದಾರಿ ಹೇಳಿಕೆಗೆ ಉತ್ತರ ಕೊಡ್ಲಿಕ್ಕೂ ಕೂಡ ಕರಾವಳಿಗರಿಗೆ ಬರ್ತದೆ. ಎಲೆಕ್ಷನ್ ಸನ್ನಿಹಿತವಾಗಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ.